ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿದ್ಯಾಸಂಸ್ಥೆ ದಲಿತ ಸಾಹಿತ್ಯ ಪರಿಷತ್ ಇವರ ಆಶ್ರಯದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ನ ದಶಮಾನೋತ್ಸವ ಮತ್ತು ದಲಿತ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಉದ್ಘಾಟನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತಹ ಇಲ್ಲಿನ ಬಹಳ ಪ್ರಮುಖ ಹೋರಾಟಗಾರರು ಮತ್ತು ಸಂಸ್ಕೃತಿ ಚಿಂತಕರಾದಂತಹ ಪ್ರೊಫೆಸರ್ ಕೆ ದೊರೆರಾಜ್ ಸರ್ ಅವರೇ ಮತ್ತು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಜಯಶೀಲ ಪಿ ಜೆ ಸರ್ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲಿರ್ತಕ್ಕಂತಹ ಮತ್ತು ಈವರೆಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಕರ್ನಾಟಕದ ಬಹಳ ಡೈನಮಿಕ್ ಆದಂತಹ ಒಂದು ವಿಚಾರವಂತರು ಮತ್ತು ಒಳ್ಳೆಯ ಅತ್ಯುತ್ತಮ ನಟರು ಮತ್ತು ತಮ್ಮ ಜೀವನವನ್ನು ಹೋರಾಟದಲ್ಲಿ ಕಟ್ಟಕಡೆ ವ್ಯಕ್ತಿಗಳ ಒಂದು ವಿಮೋಚನೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಾರ್ಥಕ ಜೀವನ ನಡೆಸ್ತಿರ್ತಕ್ಕಂತಹ ಶ್ರೀಯುತ ಚೇತನ್ ಅಹಿಂಸ ಸರ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂತಹ ದಲಿತ ಸಾಹಿತ್ಯ ಪರಿಷತ್ನ ಸಂಯೋಜಕರಾದಂಥ ಗಣಪತಿ ಘೋಷ್ ಅಲವಾದಿ ಅವರೇ ಮತ್ತು ಶ್ರೀಯುತ ಮಹದೇವಪ್ಪ ಸರ್ ಅವರೇ ಕೊಟ್ಟ ಶಂಕರ್ ಅವರೇ ಮತ್ತು ಈ ಒಂದು ಸಂಸ್ಥೆಯ ನಿರ್ದೇಶಕರಾದಂತಹ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಶ್ರೀಯುತ ನಾಗರಾಜು ಸರ್ ಅವರೇ ಮತ್ತು ಪವನ್ ಗಂಗಾಧರ್ ಅವರೇ ದಲಿತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ತುಮಕೂರು ಜಿಲ್ಲೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ವಿದ್ಯಾರ್ಥಿಗಳೇ ಮತ್ತು ಬಂಧುಗಳೇ, ಎರಡು ಕಾರ್ಯಕ್ರಮ, ಒಂದು ದಶಮಾನೋತ್ಸವ ಮತ್ತಿನ್ನೊಂದು ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ನ ಉದ್ಘಾಟನೆ. ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳನ್ನ ತಮ್ಮ ಜೊತೆ ಮಾತಾಡ್ತೀನಿ. ಚೇತನ್ ಅವರು ಮತ್ತು ದೊರೆರಾಜ್ ಸರ್ ಅವರು ತಮ್ಮ ಜೊತೆ ಈಗ ಆಲ್ರೆಡಿ ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ನನಗನ್ಸುತ್ತೆ ನೀವು ಇಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರಿಂದ ತರಬೇತಿ ಪಡೆದು ಈಗ ಉದ್ಯೋಗದಲ್ಲಿರೋರು ಇಲ್ಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದಾ? ಎಷ್ಟು ಜನ ಇದ್ದೀರಾ? ನಾನು ತಿಳ್ಕೊಬೋದ? ಕೈ ಎತ್ತೀರಾ ನೋಡೋಣ. ಓಕೆ 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 ಫೈನ್. ಮತ್ತು ಇಲ್ಲಿ ಟೀಚರ್ ಆಗಿರ್ತಕ್ಕಂಥ ಎಷ್ಟು ಜನ ಇದ್ದೀರಾ ಅಂತ ಬಂದಿದ್ದೀರಾ ತಿಳ್ಕೊಬೋದಾ? ಟೀಚರ್ ಆಗಿರೋದು ಓಕೆ ಇದ್ದಾರೆ. ಇನ್ನುಳಿದವರೆಲ್ಲರೂ ಕೂಡ ಈ ಒಂದು ಸಂಸ್ಥೆಗೆ ಪೋಷಕರು, ಹಿತೈಷಿಗಳು ಅಂತ ಅಂದ್ಕೋತೀನಿ. ಹಿತೈಷಿಗಳು ಅಂತ ಅಂದ್ಕೋತೀನಿ. ಮೊದಲನೇದಾಗಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ತುಂಬ ಭಾಳ, ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಇಂಥ ಒಂದು ಸಂಸ್ಥೆ ನಡೆಸೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತುಂಬ ತ್ಯಾಗವನ್ನೇ ಮಾಡಬೇಕಾಗುತ್ತೆ. ಹಾಗಾಗಿ ಅಂಥ ಒಂದು ತ್ಯಾಗವನ್ನು ಮಾಡಿ ಜಯಶೀಲ ಸರ್ ಅವರು, ನಾಗರಾಜ್ ಸರ್ ಅವರು ಮತ್ತು ಇನ್ನೂ ಹಲವಾರು ಜನರು ನೀವೆಲ್ಲರೂ ಸೇರಿ ಇಷ್ಟು ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿ ನೂರಾರು ಜನರನ್ನು ಸೃಷ್ಟಿ ಮಾಡಿದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನ ಮೊದಲನೇದಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಕೂಡ ಒಂದು ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಅದರ ಕಷ್ಟ ನಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬಾ ಇಲ್ಲಿದ್ದರೆ ಮಾತ್ರ ಭಾಳ ವಿಲ್ ಪವರ್ ಅಂತಿಲ್ಲ, ಅದಿದ್ದರೆ ಮಾತ್ರ ನಡೆಸೋಕ್ಕಾಗೋದಿಲ್ಲ. ಅಂದರೆ ತುಂಬ ಕಷ್ಟ ಅದು ಇವತ್ತಿನ ಕಾಲದಲ್ಲಿ. ತುಂಬನೇ ಸಮಸ್ಯೆ, ತುಂಬನೇ ಕಷ್ಟ, ಚಾಲೆಂಜಸ್, ತುಂಬ ಚಾಲೆಂಜ್ ಅದು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆ್ಯಕ್ಚುಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದೀವಿ ಹಾಗೆ ಹೀಗೆ ಅನ್ನೋದು ಅದೊಂದು ಹೆಮ್ಮೆಯ ಸಂಗತಿ ಏನಲ್ಲ ನನ್ನ ಪ್ರಕಾರ. ಯಾಕೆ ಅಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೆಕ್ಕದಲ್ಲಿ ಶಿಕ್ಷಣ ಅನ್ನೋದು ಖಾಸಗಿ ಆಗಿರೋದೇ ಭಾಳ ದೊಡ್ಡ ಅಪರಾಧ ಮತ್ತು ಅಪಾಯಕಾರಿಯಾದದ್ದು. ದುಡ್ಡು ಕೊಟ್ಟು ಓದೋದಿದೆಯಲ್ಲ, ದುಡ್ಡು ಕೊಟ್ಟು ನಾವು ಉನ್ನತವಾದ ಶಿಕ್ಷಣ ಪಡೆಯೋದಿದೆಯಲ್ಲ, ಅದೇ ಭಾಳ ಅತ್ಯಂತ ಅಪಾಯಕಾರಿಯಾದಂಥ ಸನ್ನಿವೇಶ ವಾಸ್ತವವಾಗಿ. ಇದು ಅನ್ಕಾನ್ಸ್ಟಿಟ್ಯೂಷನಲ್, ವಾಸ್ತವವಾಗಿ ಸಂವಿಧಾನ ವಿರುದ್ಧ, ಆದರೆ ಸಿಸ್ಟಮ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ, ಆ ಥರ ಮಾಡಿದ್ದಾರೆ. ಈಗ ಏನು ಮಾಡೋಕ್ಕಾಗಲ್ಲ, ನೀವು ಸರ್ವೈವ್ ಆಗಬೇಕಾದ್ರೆ ನೀವು ಆ ಥರ ಮಾಡಬೇಕು ಅನ್ನೋಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಮಾಣ ಮಾಡಿದೆ. ನಾವೆಲ್ಲ ಓದುವಾಗ ನಾನು PhD ಮುಗಿಸೋವರೆಗೂ ಕೂಡ ನಮ್ಮಪ್ಪ ನನಗೆ ಒಂದು 25,000 ಖರ್ಚು ಮಾಡಿರಲಾರ, ಅಷ್ಟು ಆಗಿಲ್ಲ ನನಗೆ. PhD ಮುಗಿಯೋವರೆಗೂ 25,000 ಖರ್ಚಾಗಿಲ್ಲ. ನಾನೇ SSLCನಲ್ಲಿ ನನಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ, ಸೆಕೆಂಡ್ ಕ್ಲಾಸ್ ಇದ್ದೆ. PUC ಇಂದ ನನಗೆ ಫಸ್ಟ್ ಕ್ಲಾಸ್ ಮೇಲೆ, ಡಿಗ್ರಿನಲ್ಲಿ ಅವಾಗೆಲ್ಲ ನಾನೇ ಮೆರಿಟ್ ಸ್ಕಾಲರ್ಶಿಪ್ ತಗೊಂಡಿದ್ದೀನಿ ಸರ್ಕಾರದಿಂದ. ಜೊತೆಗೆ PhD ಮಾಡುವಾಗ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ತಗೊಂಡು ನಾನು 20 ಲಕ್ಷದ ಮೇಲೆ ಸರ್ಕಾರದ UGCಯಿಂದ ನಾನೇ ಫೆಲೋಶಿಪ್ ತಗೊಂಡಿದ್ದೀನಿ. ಅಂದರೆ ಹಂಗಿತ್ತು ನಾವು ಓದುವಂಥ ಸಂದರ್ಭದಲ್ಲಿ ಶಿಕ್ಷಣ ಅನ್ನೋದು. ನಾವು ತುಂಬ ಕಡಿಮೆ ಖರ್ಚಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನಾವು ಪಡೆದಿದ್ದಂಥ ಸಂದರ್ಭ ಅದು. ಬಟ್ ಇವಾಗ ಯಾವ ಥರ ಆಗಿದೆ ಅಂದರೆ
1992 ನಂತರ ಎಜುಕೇಷನ್ ಅನ್ನೋದು ಪ್ರೈವೇಟೈಸೇಷನ್ ಆಗಿದೆ. ಪ್ರೈವೇಟೈಸೇಷನ್ ಆಗಿ ಸರ್ಕಾರ ತನ್ನ ಇನ್ಸ್ಟಿಟ್ಯೂಟ್ಗಳನ್ನು, ಶಾಲೆಗಳನ್ನ, ಕಾಲೇಜುಗಳನ್ನು ಅದು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅವು ದಿನೇ 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 ಕುಸಿದು ಖಾಸಗಿ ಸಂಸ್ಥೆಗಳು ದಿನೇ ದಿನೇ ಬೆಳೀತಾ ಇದ್ದಾವೆ. ಇದು ಎಷ್ಟು ಡೇಂಜರಸ್ ಅಂತ ಅಂದರೆ ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಭಾರತದಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ ಇದೆ, ಇನ್ನೊಂದು ನಿಮಗೆ PU ಶಿಕ್ಷಣ ಒಂದಿದೆ, ಮತ್ತು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಉನ್ನತ ಶಿಕ್ಷಣ ಇದೆ. ನಿಮಗೆ ಯಾವ ಥರ ಇದೆ ನಮ್ಮ ದೇಶದಲ್ಲಿ ಅಂತ ಅಂದರೆ ಪ್ರಾಥಮಿಕ ಶಿಕ್ಷಣ ಅನ್ನೋದು ಅತ್ಯಂತ ಕಳಪೆ ಮಾದರಿಯಲ್ಲಿ ಇದೆ. ಪ್ರಾಥಮಿಕ ಶಿಕ್ಷಣ ಫೌಂಡೇಶನ್, ವಾಸ್ತವವಾಗಿ ಅದು ಫೌಂಡೇಶನ್. ಆಮೇಲೆ PU ಬರ್ತಿದ್ದಂಗೆ ಸ್ವಲ್ಪ ಬೆಸ್ಟ್ ಎಜುಕೇಷನ್ ಸಿಗುತ್ತೆ. ಇವನ್ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜುಗಳು ಕೂಡ PU ಬರ್ತಾ ಇದ್ದಾರೆ. ನೀವು ಆಮೇಲೆ ಡಿಗ್ರಿಗೆ ಬಂದರೆ ಅದಕ್ಕೂ ಒಳ್ಳೆ ಕಾಲೇಜುಗಳಿದ್ದಾವೆ. ಮಾಸ್ಟರ್ ಡಿಗ್ರಿಗೆ ಬಂದರೆ ಅಥವಾ IIT IIMಗಳಿಗೆ ಹೋದರೆ ಇನ್ನೂ ಬೆಸ್ಟ್ ಎಜುಕೇಷನ್ ಸಿಗುತ್ತೆ, ಈವನ್ ಗೌರ್ಮೆಂಟ್ ಕಾಲೇಜುಗಳಾದರೂ ಕೂಡ. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಈ ಎಜುಕೇಷನ್ ಸಿಸ್ಟಮ್, ಸರ್ಕಾರಿ ಸಿಸ್ಟಮ್ ಯಾವ ಥರ ಇದೆ ಅಂದರೆ ಪ್ರೈಮರಿ ಎಜುಕೇಷನ್ ತುಂಬಾ ಅತ್ಯಂತ ಕಳಪೆ ಮಟ್ಟದ್ದಾಗಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಪ್ಗ್ರೇಡ್ ಮಾಡಲಾಗುತ್ತೆ. ನೀವೆಲ್ಲ ವಿಚಾರವಂತರಿದ್ದೀರ, ಯೋಚನೆ ಮಾಡಿ. ನೀವು ಒಂದು ಮಗು 1 to 10th ಸರಿಯಾಗಿ ಓದದೆ ಹೋದರೆ ಆಮೇಲೆ ಹೈಯರ್ ಸ್ಟಡೀಸ್ನ ಚೆನ್ನಾಗಿ ಮಾಡೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. 1ರಿಂದ 3ನೇ ಕ್ಲಾಸ್ವರೆಗೆ ಮಗು 1ರಿಂದ 5ನೇ ತರಗತಿ ಏನು ಕಲಿತಾರೆ ಅದೇ ಇಂಪಾರ್ಟೆಂಟ್. ಆ ಕಲಿಸೋ ವ್ಯವಸ್ಥೆನೇ ಭಾರತದಲ್ಲಿಲ್ಲ. ಅದೇ ಭಾರತದಲ್ಲಿ ಕೊಲ್ಯಾಪ್ಸ್ ಆಗೋಗಿದೆ, ಪ್ರೈಮರಿ ಎಜುಕೇಷನ್ ಕೊಲ್ಯಾಪ್ಸ್ ಆಗಿದೆ. IITಗಳಿಗೆ ಇನ್ವೆಸ್ಟ್ ಮಾಡ್ತಾರೆ, IITಗಳಿಗೆ IIMಗಳಿಗೆ ಇನ್ವೆಸ್ಟ್ ಮಾಡ್ತಾರೆ, UGCಗೆ ಇನ್ವೆಸ್ಟ್ ಮಾಡ್ತಾರೆ, ಅದು ಹೈಯರ್ ಸ್ಟಡಿ ಸೆಂಟರ್, ಅದು ಉನ್ನತ ಶಿಕ್ಷಣಕ್ಕೆ. ಆದರೆ ಪ್ರೈಮರಿ ಸ್ಕೂಲ್ಗಳಿಗೆ ನಿಮಗೆ ಆ ಥರದ್ದು ಕೇರ್ ತಗೊಳ್ಳುವಂಥ, ಇನ್ವೆಸ್ಟ್ ಮಾಡುವಂಥ ಸಿಸ್ಟಮ್ ಎಲ್ಲಿದೆ ಭಾರತದಲ್ಲಿ? ಇದು ತುಂಬ ಯೋಚನೆ ಮಾಡುವಂಥ ಅಂಶ. ನಾನು ನಮ್ಮಲ್ಲಿ ಅಡ್ಮಿಷನ್ಸ್ ಬರೋ ವಿದ್ಯಾರ್ಥಿಗಳಿಗೆಲ್ಲ ನಾನು ಬರೆಸ್ತೀನಿ, ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀನಿ. ಸುಮ್ಮನೆ ಅಡ್ಮಿಷನ್ ಮಾಡ್ಕೊಳ್ಳೋದು ನಾವು. ಕೌನ್ಸಿಲಿಂಗ್ ಮಾಡುವಾಗ ನಿಮಗೆ 100 ಜನರಲ್ಲಿ 90 ಜನರಿಗೆ ಸ್ಪಷ್ಟವಾಗಿ ಬರೆಯಕ್ಕೆ ಬರಲ್ಲ. ಡಿಗ್ರಿ ಮಾಡಿದ್ರು ಕೂಡ ಬರೆಯಕ್ಕೆ ಬರಲ್ಲ, ಕನ್ನಡನೂ ಬರೆಯಕ್ಕೆ ಬರಲ್ಲ, ಇಂಗ್ಲೀಷು ಕೂಡ ಬರೆಯಕ್ಕೆ ಬರಲ್ಲ. ಆದರೆ ಒಳ್ಳೆ 70%, 75%, 90% ತಗೊಂಡಿರ್ತಾರೆ. ಈ ಥರ ಇದೆ. ಅಂದರೆ ಬೇಸಿಕ್ಕು ಚೆನ್ನಾಗಿರಲ್ಲ, ಆ ಥರ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ದಿನೇ ದಿನೇ ಜಾಗೃತ ಆಗ್ತಾ ಇರುವಂಥ, ಸೊಸೈಟಿ ಜಾಗೃತ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಮುಂದೆ ನಿಂತು ಇನ್ನಷ್ಟು ಬೂಸ್ಟ್ ಮಾಡಬೇಕಾಗಿತ್ತು. ಬಡ್ಜೆಟಲ್ಲಿ ಎಜುಕೇಷನ್ಗೆ ಜಾಸ್ತಿ ಖರ್ಚು ಮಾಡಬೇಕಾಗಿತ್ತು. ಇವಾಗ 3% ಖರ್ಚು ಮಾಡ್ತಾರೆ ಅಷ್ಟೇ, 3%. ಅದು ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಏನೇನು ಸಾಕಾಗಲ್ಲ. ಅಟ್ಲೀಸ್ಟ್ 10% ಆದರೂ ಖರ್ಚು ಮಾಡೋಕ್ಕೂ ಸಾಧ್ಯತೆ ಇದೆ ಭಾರತದಲ್ಲಿ ಬಡ್ಜೆಟಲ್ಲಿ ಎಜುಕೇಷನ್ಗೆ. ನೀವು ಒಳ್ಳೆ ಒಂದು ಜನ್ರೇಷನ್ ಸೃಷ್ಟಿ ಮಾಡಬೇಕು ಅಂದರೆ ಮಾಡ್ಬೋದು ಆ ಥರ. ಬೇರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಮಾಡ್ತಾರೆ ಆ ಥರ. ಸೊ ಇಲ್ಲಿ ಎಜುಕೇಷನ್ ಅನ್ನೋದು ಆ ಥರ ಗೌರ್ಮೆಂಟ್ ಸೆಕ್ಟರ್ನ ನೆಗ್ಲೆಕ್ಟ್ ಮಾಡಿ ಪ್ರೈವೇಟ್ ಸೆಕ್ಟರ್ನ ಬೆಳೆಯಲು ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಸರ್ವವಾಗಬೇಕು. ಇಲ್ಲ ಬೈಕೊಂಡು ಕೂತ್ಕೋಬೇಕಂದ್ರೆ ಸರ್ವವಾಗಿ ಅಂತ ದಾರಿ ಇರೋದು. ನೀವು ಬೈಕೊಂಡು ಕೂತ್ಕೊಂಡ್ರೆ ಆ ಸಿಸ್ಟಮ್ ಅಂತೂ ಸರಿಯಾಗಲ್ಲ, ಸಾಧ್ಯನೇ ಇಲ್ಲ. ಈಗ ಸರಿ ಮಾಡಬೇಕು, ಮತ್ತು ಇದ್ದಂಥ ವ್ಯವಸ್ಥೆಯನ್ನು ನಮ್ಮ ಪರವಾಗಿ ನಾವು ಬಳಸ್ಕೊಳ್ಳೋದಕ್ಕೆ ಅಥವಾ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕು. ಎರಡೇ ದಾರಿ ಇರೋದು. ಆ ನಿಟ್ಟಿನಲ್ಲಿ ಇಂಥ ಸಂಸ್ಥೆಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ ಅಂತ ಸಂಸ್ಥೆಗಳು ಒಂದು ರೀತಿ ಬೆಳಕಿನಂತೆ, ಮಾರ್ಗ ತೋರಿಸುವಂತಹ ಒಂದು ಗುರುವಿನಂತೆ ಮುಂದೆ ನಿಂತು ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಥರದೊಂದು ಕೆಲಸ ಮಾಡಿದ್ರೆ ಸಾಕಷ್ಟು ಬದಲಾವಣೆ ಮಾಡ್ಬೋದು. ಹಾಗೂ ಅಪಾಯಗಳನ್ನ ಸಾಕಷ್ಟು ತಪ್ಪಿಸ್ಬೋದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಈ ಸಂಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕೋಚಿಂಗ್ ಸಂಸ್ಥೆ ಸೆಂಟರ್ ಭಾಳ ಒಂದು ಒಳ್ಳೆಯ ಉದಾಹರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸೆಂಟರ್ ಮೂಲಕ ಎಷ್ಟೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ನಮ್ಗೆ ತೋರಿಸಿದ್ರಿ. ಹಿಂದೆ ಅಲ್ಲಿ ಬೋರ್ಡ್ ತೋರಿಸಿದ್ರೆ ಎಷ್ಟು ಜನ ನಾವು ಸೃಷ್ಟಿಸಿದ್ದೀವಿ ಅಂತ. ಈಗಲೂ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ತಾ ನಾಗರಾಜ್ ಸರ್ ಅವರು ಹೇಳಿದ್ರು, ನಾವು ಹೆಚ್ಚು ಕಡಿಮೆ 200-300 ಜನರಿಗೆ ಮೇಲೆ ತಯಾರು ಮಾಡಿದ್ದೀವಿ ಒಂದು 10 ವರ್ಷದಲ್ಲಿ ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಭಾಳ ಹೆಮ್ಮೆ ಪಡುವಂಥ ಮತ್ತು ಮೆಚ್ಚುವಂತಹ ಒಂದು ಸಾಧನೆ ಅಂತ ನಾನಂತೂ ಭಾವಿಸ್ತೀನಿ. ಈ ಸಂದರ್ಭದಲ್ಲಿ
ದಲಿತ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದನ್ನು ಕುರಿತು ನಾನು ಒಂದು 3-4 ಮಾತುಗಳನ್ನ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಕನ್ನಡ ದಲಿತ ಸಾಹಿತ್ಯದ ಮೇಲೆ PhD ಮಾಡಿರೋರು. ನನಗೆ ಡಾಕ್ಟರ್ ಪ್ರೀತಿ ಶುಭಚಂದ್ರ ಅಂತ ಗುರುಗಳಾಗಿದ್ದರು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ. ಆಮೇಲೆ ನಮ್ಮ ಸುತ್ತಮುತ್ತ ಎಲ್ಲ ಅರವಿಂದ್ ಮಾಲ್ಗತ್ತಿ ಸರ್ ನಮಗೆ ಮೇಸ್ಟರ್ ಆಗಿದ್ದರು, ಪ್ರೊಫೆಸರ್ ಮನೋಜ್ ಅವರಾಗಿವರು ಮೇಸ್ಟರ್ ಆಗಿದ್ದರು, ಕಾಳೇಗೌಡ ನಾಗವರ್ ಸರ್ ನಮಗೆ ಗುರುಗಳಾಗಿದ್ದರು. ಅವರಿದ್ದು ನಾವೆಲ್ಲ ಎಂಜಾಯ್ ಮಾಡುವಾಗ ಅಂಥ ಒಂದು ಗುಂಪಿನ ನಡುವೆ, ಅಷ್ಟು ದೊಡ್ಡ ದಿಗ್ಗಜರ ನಡುವೆ ನಾನು ದಲಿತ ಬಂಡಾಯ ಸಾಹಿತ್ಯವನ್ನೇ ಓದಿದಂಥವ್ರು. 2001ನೇ ಇಸ್ವಿಯಿಂದ ಶುರು ಮಾಡಿ 2006ನೇ ಇಸ್ವಿಗೆ ಸಬ್ಮಿಟ್ ಮಾಡಿದೆ ನಾನು ಥೀಸಿಸನ್ನು. ಹಾಗಾಗಿ ನನಗೆ ಅದ್ರ ಮೇಲೆ ಸ್ವಲ್ಪ ಒಲವಿದೆ ಮತ್ತು ಅದರ ಆಳ ಅಗಲಗಳನ್ನೆಲ್ಲ ಸ್ವಲ್ಪ ಹಿಡಿದಿದ್ದೀನಿ ಅಂತ ನಾನು ವಿಶ್ವಾಸದಿಂದ ಒಂದಷ್ಟು ಮಾತುಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಾಹಿತ್ಯದಲ್ಲಿ ಎಸ್ಪೆಷಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ ಅವುಗಳ ಮುಗಿದ ಮೇಲೆ ದಲಿತ ಬಂಡಾಯ ಸಾಹಿತ್ಯ ಕಾಣಿಸ್ಕೊಳುತ್ತೆ 70ನೇ ದಶಕದಲ್ಲಿ. ಆ 70ರ ದಶಕದಲ್ಲಿ ಸೃಷ್ಟಿಯಾದಂತಹ ದಲಿತ ಸಾಹಿತ್ಯ ಅಥವಾ ದಲಿತ ಚಳವಳಿ ಇವತ್ತು 50 ಇಯರ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. 50ನೇ ವರ್ಷಕ್ಕೆ ಕಾಲಿಟ್ಟಿದೆ ಇವತ್ತು. ದಲಿತ ಚಳವಳಿ ಮತ್ತು ದಲಿತ ಸಾಹಿತ್ಯದ ಒಂದು ಇತಿಹಾಸಕ್ಕೆ 50 ಇಯರ್ಸ್ ಆಗಿದೆ. ಈ 50 ಇಯರ್ಸಲ್ಲಿ ದಲಿತ ಚಳವಳಿ ಮತ್ತು ದಲಿತ ಸಾಹಿತ್ಯ ಬಹಳಷ್ಟು ಇಶ್ಯೂಗಳನ್ನು, ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದೆ, ಯಶಸ್ವಿಯಾಗಿ ನಿಭಾಯಿಸಿದೆ ಮತ್ತು ಬಹಳಷ್ಟು ಜನರಿಗೆ ಜಸ್ಟಿಸನ್ನು, ನ್ಯಾಯವನ್ನು ಕೊಡಿಸಿದೆ. ಅದನ್ನು ನಾವು ಮುಕ್ತವಾಗಿ ಎಲ್ಲರೂ ಪ್ರಶಂಸಿಸಲೇಬೇಕು, ಮೆಚ್ಚಲೇಬೇಕು. ವಿಶೇಷವಾಗಿ ಎಂದೂ ಬೆಳಕಿಗೆ ಬಾರದಂತಹ, ಯಾರೂ ಸಹಿತ ಚಿತ್ರಿಸದಂತಹ ಒಂದು ಲೋಕವನ್ನು ದಲಿತ ಸಾಹಿತ್ಯ ಹಿಡಿದಿಟ್ಟಿದೆ. ಅದು ಇವತ್ತಲ್ಲ, ಯಾವತ್ತಾದರೂ ಸಹಿತ ಅದು ಎಲ್ಲರಿಗೂ ತಲುಪಲೇಬೇಕು. ಆ ಥರದ ಒಂದು ಮಹತ್ತರವಾದಂಥ ಒಂದು ದಾಖಲೆಯನ್ನು ದಲಿತ ಬಂಡಾಯ ಸಾಹಿತ್ಯ ಮಾಡಿದೆ ಮತ್ತು ಉನ್ನತವಾದಂಥ ಕವಿಗಳನ್ನು ಕೂಡ ಈ ಜಗತ್ತಿಗೆ ಅದು ಕೊಟ್ಟಿದೆ. ಇಷ್ಟು ನಡುವೆ ಇಷ್ಟು ಮಾಡಿಯೂ ಕೂಡ 50 ವರ್ಷಗಳ ಈ ಒಂದು ಮೂಮೆಂಟ್ ಒಂದು ಲಾಜಿಕಲ್ ಎಂಡನ್ನು ತಲುಪಿದೆಯೇ ಅಂತ ನೋಡಿದಾಗ ಉತ್ತರ ಬಹಳ ನಿರಾಶಾದಾಯಕವಾಗಿರ್ತದೆ. ಒಂದು ಲಾಜಿಕಲ್ ಎಂಡ್. ಈಗ ನಿಮಗೆ ಒಂದು ದಲಿತ ಮೂಮೆಂಟ್ ಶುರುವಾದಾಗ ಅದರ ಉದ್ದೇಶ ಏನಾಗಿತ್ತು ಅಂದರೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಇವರ ಧ್ಯೇಯವಾಕ್ಯ. ಜೊತೆಗೆ ಒಂದು ಈಕ್ವಲ್ ಆದಂತಹ ಒಂದು ಸಮಾನತೆಯ ಸಮಾಜನ ಸೃಷ್ಟಿಸಬೇಕು ಮತ್ತು ದಲಿತರಿಗೆ, ಹಿಂದುಳಿದ ಜಾತಿಗಳಿಗೆ ನ್ಯಾಯವನ್ನು ಸಲ್ಲಿಸಬೇಕು, ಅವ್ರನ್ನ ವಿಮೋಚನೆ ಮಾಡಬೇಕು ಅನ್ನೋಂಥ ಮಹತ್ತರವಾದಂಥ ಗುರಿ ಉದ್ದೇಶಗಳು ಇಟ್ಟುಕೊಂಡು ಈ ಒಂದು ಚಳವಳಿ ಸೃಷ್ಟಿಯಾಯಿತು. ದಲಿತ ಚಳವಳಿಯನ್ನು ಮತ್ತು ಸಾಹಿತ್ಯನ ಬೇರ್ಪಡಿಸೋಕ್ಕಾಗಲ್ಲ, ಎರಡೂ ಕೂಡ ಒಂದೇನೆ. ಹೋರಾಟಗಾರ ಸಾಹಿತಿಗಳೇ ಹೋರಾಟಗಾರರಾದ್ರಿಂದ ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇನೆ. ಅದು 50 ವರ್ಷಗಳ ಸಂದರ್ಭದಲ್ಲಿ ಬಹಳಷ್ಟು ಸಾಧನೆ ಆಗಿದೆ ನಿಜ. ಆದರೆ ಒಂದು ಲಾಜಿಕಲ್ ಎಂಡನ್ನು ತಲುಪಕ್ಕಾಗಿದೆ ಅಂತ ನೋಡಿದಾಗ ಖಂಡಿತವಾಗ್ಲೂ ಭಯ ಆಗುತ್ತೆ. ಇಲ್ಲ ಅಂತಲೇ ಉತ್ತರ ಹೇಳಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಹೊಸ ಜನರೇಷನ್, ಹೊಸ ತಲೆಮಾರಿನವರು ಏನೇನು ವಿಫಲತೆಗಳಾದವು, ಏನೇನು ತಪ್ಪುಗಳಾದವು ಅದನ್ನು ಸರಿಪಡಿಸಿ ಮುಂದಕ್ಕೆ ನಾವು ಯಾವ ರೀತಿ ಅದನ್ನು ಕ್ಯಾರಿ ಮಾಡಬೇಕು, ತಗೊಂಡು ಹೋಗ್ಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನೀವು ದಲಿತ ಬಂಡಾಯ ಸಾಹಿತ್ಯದ ಒಂದು ಚಾಪ್ಟರ್ನೆಲ್ಲ ಓದುವಾಗ ಅಲ್ಲೊಂದು ಬೇಸಿಕ್ ಆದಂಥ ಒಂದು ಮೂಲಭೂತವಾದಂಥ ಒಂದು ಕೊರತೆಯನ್ನು ನೀವು ಗುರುತಿಸೋಕ್ಕೆ ಅವಕಾಶ ಇದೆ. ಅದೇನು ಮೂಲಭೂತವಾದಂಥ ಒಂದು ಕೊರತೆ ಅಂತ ಅಂದರೆ, ದಲಿತ ಚಳವಳಿಯಲ್ಲಿ ಅಥವಾ ದಲಿತ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಬಹುತೇಕರಿಗೆ ಆರಂಭದಲ್ಲಿ ಮೊದಲ 25 ವರ್ಷಗಳ ಆರಂಭದಲ್ಲೂ ಕೂಡ ಐಡಿಯಾಲಜಿಕಲ್ ಆದಂಥ ಒಂದು ಸ್ಟ್ಯಾಂಡ್, ಒಂದು ಧೋರಣೆ ಅಥವಾ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಬಹಳ ಕಷ್ಟ ಇತ್ತು ಅವಾಗ. ಯಾಕಂದರೆ ಕೆಲವರು ಮಾರ್ಕ್ಸ್ವಾದವನ್ನು ಪ್ರತಿಪಾದಿಸ್ತಿದ್ರು, ಕೆಲವರು ಅಂಬೇಡ್ಕರ್ ವಾದವನ್ನು ಪ್ರತಿಪಾದಿಸ್ತಿದ್ರು, ಕೆಲವರು ಗಾಂಧಿವಾದವನ್ನು ಪ್ರತಿಪಾದಿಸ್ತಿದ್ರು. ಇಂಥ ಒಂದು ಸನ್ನಿವೇಶ ಮತ್ತು ದಲಿತರ ಹಿಸ್ಟ್ರಿಯನ್ನು ಹೇಳುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅದನ್ನು ನೀವು ಹೇಳ್ತಾನೆ ಇರಲಿಲ್ಲ. ನಿಮ್ಗೆ ಇವನ್ ದಲಿತ ಸಾಹಿತ್ಯದಲ್ಲಿ ಎಷ್ಟೇ ಜಾನಾಡಿದ್ರೆ ನಿಮ್ಗೆ ಅದು ಸಿಗೋದೇ ಇಲ್ಲ. ದಲಿತರ ಹಿಸ್ಟ್ರಿಯನ್ನು ಹೇಳುವಾಗ ಬಾಬಾ ಸಾಹೇಬ್ರು ಹೇಳೋದಕ್ಕೂ ದಲಿತ ಬಂಡಾಯ ಸಾಹಿತ್ಯಗಳು ಪ್ರತಿಪಾದಿಸೋದಕ್ಕೂ ವ್ಯತ್ಯಾಸ ಇರ್ತದೆ. ಆ ಥರ ಇದೆ. ಆಮೇಲೆ ದಲಿತರ ವಿಮೋಚನೆಗೆ ಬಾಬಾ ಸಾಹೇಬ್ರು ಕೊಡುವಂಥ ದಾರಿಗಳಿಗೂ ಮತ್ತು ದಲಿತ ಬಂಡಾಯ ಸಾಹಿತ್ಯ ಸೂಚಿಸುವಂಥ ದಾರಿಗಳಿಗೂ ಕೂಡ ಬಹಳ ವ್ಯತ್ಯಾಸ ಇರ್ತದೆ. ಇಂಥ ಒಂದು ಸಮಸ್ಯೆ ಆಗಿದೆ ಆರಂಭದಲ್ಲಿ. ಅದು ಯಾಕಂಗಾಯ್ತು ಅಂದರೆ ದಲಿತ ಬಂಡಾಯ ಸಾಹಿತ್ಯ ಹುಟ್ಟಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಟ್ರೇಚರ್ ಇವತ್ತಿನಷ್ಟು ಲಭ್ಯ ಇರಲಿಲ್ಲ, ತುಂಬ ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ, ಓದುವಂಥ ಅಟ್ಮಾಸ್ಫಿಯರ್ ಇರಲಿಲ್ಲ ಅವಾಗ.
ಅಂತ ಒಂದು ಕಾರಣದಿಂದ ಆ ಥರ ಆಗಿರ್ಬೋದು. ಬಟ್ ಈಗ ಬಾಬಾ ಸಾಹೇಬ್ರ ವಿಚಾರ ಎಲ್ಲರಿಗೂ ತಲುಪಿದೆ, ಅವರ ಪುಸ್ತಕಗಳೆಲ್ಲ ಎಲ್ಲ ಕಡೆ ಸಿಗ್ತಾ ಇರುವಂತ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದಾರಿಯ ಮೇಲೆ, ಅವ್ರು ಕೊಟ್ಟಂತ ಮಾರ್ಗದ ಮೇಲೆ ಈ ಹೊಸ ತಲೆಮಾರಿನ ಲೇಖಕರು ಮುನ್ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಆ ಮಾತನ್ನ ಹೇಳ್ತೀನಿ ಅಂತ ಅಂದ್ರೆ, ನಿಮಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಗ್ಯುಮೆಂಟ್ ಮಾಡಿದ್ದೇನೆ ಅಂತಂದ್ರೆ, ನಾವು ಹಿಂದೂಗಳಲ್ಲ ಅಂತ. ಬಾಬಾ ಸಾಹೇಬ್ ಹೇಳಿ ನಾವು ಹಿಂದೂಗಳಲ್ಲದೇ ಇರೋದ್ರಿಂದ ನೀವು ನಮಗೆ ಸ್ಪೆಷಲ್ ರೈಟ್ಸ್ ಕೊಡಬೇಕು ಅಂತ ಮಾತಾಡಿದ್ರು ಅವರು. 2011 ಜನಗಣತಿಯಲ್ಲಿ SC STಗಳನ್ನ ವಿಶೇಷವಾಗಿ 429 ಜಾತಿಗಳನ್ನ ಹಿಂದೂಗಳಲ್ಲ ಅಂತಲೇ ಬ್ರಿಟಿಷರು ರೆಕಗ್ನೈಸ್ ಮಾಡಿದ್ರು, ಗುರುತಿಸಿದ್ರು. ಇಂಥ ಒಂದು 1911 ಜನಗಣತಿಯನ್ನ ಬೇಸಗಿಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದ ಮಾಡಿ ನಾವು ಹಿಂದೂಗಳಲ್ಲ ಅಂತಲೇ ಪ್ರೂವ್ ಮಾಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಹಳಷ್ಟು ರೈಟ್ಸ್ ತಗೊಬಂದ್ರು, ಹಕ್ಕುಗಳನ್ನ ತಗೊಬಂದ್ರು. ಅದೊಂದು ತುಂಬಾ ಯೋಚನೆ ಮಾಡಬೇಕಾದಂತ ವಿಚಾರ, ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತ, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದಂತ ವಿಚಾರ. ನೀವು ದಲಿತರನ್ನ ಪಂಚಮರು, ಅಂತ್ಯಜರು ಈ ಪದಗಳನ್ನ ಬಳಸಿ ಬಹಳಷ್ಟು ವೇದಿಕೆಗಳಲ್ಲಿ ಮಾತಾಡ್ತಾರೆ, ತಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ. ಅದನ್ನು ಪಂಚಮರು, ಅಂತ್ಯಜರು ಅಂತ ಮಾತಾಡ್ತಾರೆ. ನಾನು ಬಹಳಷ್ಟು ದಲಿತ ಸಾಹಿತ್ಯದ, ದಲಿತ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದಾಗ ಈ ಪದಗಳನ್ನ ಬಳಸ್ತಾರೆ. ಈಗ ಪಂಚಮರು ಅಂದ್ರೆ ಏನರ್ಥ ಆಗುತ್ತೆ, ಏನರ್ಥ ಆಗುತ್ತೆ ಹೇಳಿ? ಪಂಚಮ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4, ಇವರು 5ನೇವರು ಅಂತ. ಇವ್ರು 5ನೇವರು ಅಂತ ತಾನೇ ಅರ್ಥ. ಆದ್ರೆ ನೀವು ಹೇಳಿ ಬ್ರಾಹ್ಮಣಿಗಳಿಗೆ ಇವ್ರು 5ನೇವರ ಅಂತ ಬೇಸಿಕ್ ಕ್ವಶನ್, ಇವ್ರು 5ನೇವರ ಬಾಬಾ ಸಾಹೇಬ್ ಹೇಳಿದಾರ? ಇದು ನಿಮಗೆ ಬಾಬಾ ಸಾಹೇಬರು ಕ್ಲಿಯರ್ ಹೇಳ್ತಾರೆ. ಏನಂತಂದ್ರೆ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಅವರು ಸವರ್ಣೀಯರು. ಅವರು ಇವರು ಅಸ್ಪೃಶ್ಯರು ಯಾಕಾದ್ರು ಅಂದ್ರೆ ಈ ವರ್ಣ ವ್ಯವಸ್ಥೆಯನ್ನು ವಿರೋಧಿಸಿ, ಈ ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳದೇನೆ ಇದನ್ನ ವಿರೋಧ ಮಾಡಿ ದೂರ ಉಳಿದಿದ್ದಕ್ಕಾಗಿ ಅಸ್ಪೃಶ್ಯರಾದರು ಅಂತ ಬಾಬಾ ಸಾಹೇಬರು ಬರೀತಾರೆ ಅದನ್ನು ಕ್ಲಿಯರ್ ಆಗಿ. ಈಗ ಅದನ್ನು ವಿರೋಧಿಸಿ ಹೊರಗಡೆ ಬಂದವರು ಇವರು ಅವರ್ಣೀಯರು, ಅಂದ್ರೆ ವರ್ಣ ವ್ಯವಸ್ಥೆಗೆ ವಿರುದ್ಧ ಇರ್ತಕ್ಕಂಥವ್ರು, ಹೊರಗಡೆ ಇರ್ತಕ್ಕಂಥವ್ರು. ಇವ್ರನ್ನ ನೀವು ಮತ್ತೆ 5ನೇವರು ಅಂತ ಹೆಂಗ್ ಹೇಳ್ತೀರಾ? 5ನೇವರು ಅಂದ್ರೆ ಏನ್ ಅರ್ಥ ಆಯ್ತು ಅಲ್ಲಿಗೆ? ಅಂದ್ರೆ ಅವ್ರ ಜೊತೆಗೆ ಇರೋರು ಅಂತ. ಮತ್ತು ಆ ವರ್ಡ್ ಬಹಳ ಇವ್ರಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಡೆವಲಪ್ ಮಾಡೋ ತರ ಇದೆ. ಆ ವರ್ಡ್ ಕೀಳರ ಮೇಲೆ ಡೆವಲಪ್ ಮಾಡೋದು. ಇವ್ರು 5ನೇವರು ಅಂತ, ಇವ್ರು 5ನೇವರು ಅಲ್ಲ, ಮತ್ತು ಆ ವ್ಯವಸ್ಥೆ ವಿರುದ್ಧ ಇರ್ತಕ್ಕಂಥವ್ರು. ಸೊ ಪಂಚಮಾನ ಶಬ್ದ ಆಗ್ಬೋದು ಅಥವಾ ಅಂತ್ಯಜಾನ ಶಬ್ದ ಇದೆಯಲ್ಲ, ಇವೆಲ್ಲವೂ ಬಹಳ ಬಾಬಾ ಸಾಹೇಬರ ಥಿಯರಿಗೆ ಬಹಳ ವಿರುದ್ಧವಾದದ್ದು. ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ನಾನು ಅದು ಓದ್ಕೊಂಡಿರೋದ್ರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ವರ್ಡ್ಗಳೇ ಆ ಥರ ಇದ್ದಾರೆ. ಮೂಲತಃ ವ್ಯಾಖ್ಯಾನನೇ ಆ ಥರ ತಪ್ಪಿದೆ. ಅಂತ್ಯಜ ಅನ್ನೋದು ಅಥವಾ ಪಂಚಮ ಅಂತ ಪತ್ರಿಕೆನೇ ಇತ್ತು ದಲಿತ ಬಂಡಾಯ ಸಾಹಿತ್ಯದಲ್ಲಿ, ಚಳವಳಿಯಲ್ಲಿ ಪಂಚಮ ಅಂತ ಪತ್ರಿಕೆನೇ ಇತ್ತು. ಈ ತರ ಬಹಳಷ್ಟು ಮಿಸ್ಟೇಕ್ ಆಗಿದೆ, ಖಂಡಿತ ತುಂಬಾ ಮಿಸ್ಟೇಕ್ ಆಗಿದೆ. ಬಟ್ ಈಗ ನಾವು ಬಹಳ ಕ್ಲಿಯರ್ ಆಗಿ ಅದನ್ನೆಲ್ಲವನ್ನ ಬಾಬಾ ಸಾಹೇಬ್ರ ಐಡಿಯಾಲಜಿ ಮೇಲೆ ದಲಿತ ಬಂಡಾಯ ಸಾಹಿತ್ಯವನ್ನು ಯಾರು ಅಭ್ಯಾಸ ಮಾಡ್ತಾರೆ ಅಥವಾ ಯಾರು ಪ್ರತಿಪಾದಿಸ್ತಾರೆ, ಅದ್ರ ಮೇಲೆ ಯಾರು ಬರೀತಾರೆ, ಅವ್ರಿಗೆ ಈ ತರದೊಂದು ಕ್ಲಾರಿಟಿ ಬೇಕಾಗುತ್ತೆ, ಐಡಿಯಾಲಜಿಕಲ್ ಕ್ಲಾರಿಟಿ ಬೇಕಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ಜನರೇಷನ್ಗೆ ನಾವು ತಪ್ಪು ಸಂದೇಶ ಕೊಡುವಂತ ಸಾಧ್ಯತೆಗಳಿರ್ತದೆ. ಈ ನಿಟ್ಟಿನಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಹೊಸ ಪೀಳಿಗೆ ಯೋಚನೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಲಿತರ ಹಿಸ್ಟ್ರಿಯನ್ನು ಹೇಳುವಾಗ ಇನ್ನೊಂದು ಸೂಕ್ಷ್ಮವಾದಂತಹ ಒಂದು ಅಂಶವನ್ನು ಗಮನ ಸೆಳೀತಾರೆ. ಇವರು ಯಾಕೆ ಚಾತುರ್ಮಾನ ವ್ಯವಸ್ಥೆ ವಿರೋಧಿಸಿದ್ರು, ಇವ್ರು ಯಾಕೆ ಅಷ್ಟು ಸ್ಟಬ್ಬರ್ನ್ ಆದ್ರು, ಅದಕ್ಕೆ ಒಪ್ಕೊಳ್ಳಿಲ್ಲ, ಶೂದ್ರರಾಗ್ಲಿಕ್ಕೆ ಯಾಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಇವರು ಬುದ್ಧಿಸ್ಟ್ ಆಗಿದ್ರು ಅಂತಾರೆ. ಅವರು ಇವರು ಬೌದ್ಧರಾಗಿದ್ರು, ಬೌದ್ಧ ತತ್ವಗಳಿಗೆ ಇವರು ಒಗ್ಗೋಗಿದ್ರು. ಆ ಕಾರಣಕ್ಕೆ ಆ ಚಾತುರ್ಮಾನ ವ್ಯವಸ್ಥೆಯಲ್ಲಿ ಸೇರ್ಕೊಳ್ಳೋದಕ್ಕೆ ಅಥವಾ ಶೂದ್ರರಾಗಿ ಸರ್ವಿಸ್ ಮಾಡಲಿಕ್ಕೆ ಇವ್ರು ಇಷ್ಟ ಇಲ್ಲ ಆ ಥರ ಹೇಳ್ತಾರೆ. ಮತ್ತು ಇವರು ಬೌದ್ಧರಾದ್ರಿಂದನೇ ಇವ್ರನ್ನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳಾಯ್ತು ಮತ್ತು ಇವ್ರ ಮೇಲೆ ಅಪಾರವಾದಂತಹ ರಿಸ್ಟ್ರಿಕ್ಷನ್ಸ್ ಹೇರಲಾಯಿತು ಅಂತ ಅವರ ಬರಹಗಳಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ. ಆದರೆ ದಲಿತ ಬಂಡಾಯ ಸಾಹಿತ್ಯ ನಿಮ್ಗೆ ಏನು ಆಶ್ಚರ್ಯ ಆಗುತ್ತೆ ಅಂದ್ರೆ, ನಿಮ್ಗೆ 30-40 ವರ್ಷದ ಸಾಹಿತ್ಯ ನೋಡಿದ್ರೆ ಆ ಬುದ್ಧಿಸಂ ಬಗ್ಗೆ ಚರ್ಚೆ ಮಾಡಿದ್ರು ತುಂಬಾ ಕಡಿಮೆ, ತುಂಬಾ 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 ಕಡಿಮೆ. ಈಗ ಒಂದು 10 ವರ್ಷದಿಂದ ಅದು BVS ಚಳವಳಿ ಪ್ರಾರಂಭ ಆದ ಮೇಲೆ ಬುದ್ಧಿಸಂ ಬಗ್ಗೆ ಹೆಚ್ಚು ಮಾತಾಡೋಕೆ ಶುರು ಮಾಡಿದ್ಮೇಲೆ
ಈಗಿನ ಹೊಸ ತಲೆಮಾರಿನ ಲೇಖಕರು ಬೌದ್ಧ ಧರ್ಮದ ಬಗ್ಗೆ ಹೆಚ್ಚು ಸ್ಟಡಿ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ತನ್ನ ಬೇರನ್ನ, ತನ್ನ ಮೂಲವನ್ನ ಅಲ್ಲಿಂದ ತೆಗೆದುಕೊಳ್ಳುವಂಥ ಅಥವಾ ಬೌದ್ಧ ಕಾಲದಿಂದ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ದಲಿತ ಬಂಡೆ ಸಾಹಿತ್ಯ ಪ್ರಾರಂಭದಲ್ಲಿ ಮಾಡಿಲ್ಲ. ಅದು ಆಕ್ಚುಲಿ ಮಾಡಿಲ್ಲ. ಬಟ್ ಇವತ್ತಿನ ಹೊಸ ಜನರೇಷನ್ಗೆ ನಾವು ಅದನ್ನ ಕಲಿಸ್ಬೇಕಾಗುತ್ತೆ, ಅದನ್ನ ಕ್ಲಿಯರಾಗಿ ಹೇಳ್ಕೊಡ್ಬೇಕಾಗುತ್ತೆ. ಹೀಗೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಆಗಿರ್ತಕ್ಕಂಥ ಈ ಥರದ್ದು ಸೂಕ್ಷ್ಮ ಗಮನಿಸಿದ್ರೆ ಬಹಳಷ್ಟಿದೆ, ತುಂಬನೇ ಬಹಳಷ್ಟು ಅಂಶಗಳಿವೆ. ಈಗ ನೋಡಿ, ನಾವೆಲ್ಲರೂ ಕೂಡ ಮೆಜಾರಿಟಿ ಜನರು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ಕೋತೀವಿ ಅಲ್ವಾ, ಒಪ್ಕೋತೀವಿ, ಕರೆಕ್ಟ್ ತಾನೇ ಅಂತ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು 1 ಕೋಟಿ ಜನನೇ ಬೀದಿಗೆ ಬರ್ತಾರೆ ಇವತ್ತು. ಆದರೆ ಬೌದ್ಧರ ಸಂಖ್ಯೆ ಎಷ್ಟಿದೆ ಕರ್ನಾಟಕದಲ್ಲಿ? ಎಷ್ಟಿದೆ ನಿಮಗೆ? ನೀವು 1% ಸಹಿತ ಇಲ್ಲ ಇವಾಗ, 1% ಇಲ್ಲ ಕರ್ನಾಟಕದಲ್ಲಿ. ಇವಾಗ ಭಾರತದಲ್ಲಿ ಸಹಿತ 1% ಇಲ್ಲ. ಆದರೆ ಅಂಬೇಡ್ಕರ್ ಅನುಯಾಯಿಗಳು 1 ಕೋಟ್ಯಾಂತರ ಜನ ಇದ್ದಾರೆ. ಈ ಕಾಂಟ್ರಡಿಕ್ಷನ್ಸ್ ಯಾಕಾಗಿದೆ? ಈ ವೈವಿಧ್ಯ ಯಾಕಾಗಿದೆ? ಸೊ ಅಂದ್ರೆ ಇಲ್ಲಿವರೆಗೆ ಪ್ರತಿಪಾದಿಸಿದಂಥ ಥಿಯರಿಗಳಲ್ಲಿ ಏನೋ ದೋಷ ಇದೆ ಅಂತ ಅರ್ಥ ಆಯ್ತು. ಸೊ ಹಾಗಾಗಿ ಅದನ್ನು ಕ್ಲಿಯರ್ ಆಗಿ ಹೇಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ 3 ಕೋಟ್ಸ್ನ ನಾನು ನಿಮಗೆ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂತ ಅವ್ರದ್ದು ಬಹಳ ಫೇಮಸ್ ಆದಂಥ ಹೇಳಿಕೆಗಳು. ನೀವು ಹೆಂಗೆ ರಿಸೀವ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನು ಇದರಿಂದ ಒಂದು 10 ವರ್ಷದಿಂದ ಒಂದು ಆರ್ಟಿಕಲ್ ಮಾಡಿದ್ದೆ ಸತ್ಯತೆ, ಶಿಕ್ಷಣ, ಸಂಘಟನೆ, ಹೋರಾಟ ಇದು ಬಾಬಾ ಸಾಹೇಬರು ಹೇಳಿದ್ದಾರೆಯೇ ಅಂತ 2015ನೇ ಇಸ್ವಿಯಲ್ಲಿ ಒಂದು ಆರ್ಟಿಕಲ್ ಮಾಡಿದ್ದೆ. ಅದು ಲಕ್ಷಾಂತರ ಜನರು ರೀಚ್ ಆಗಿದೆ ಅದು. ಬಟ್ ಆದ್ರೂ ಕೂಡ ಇನ್ನೂ ಬಹಳಷ್ಟು ಕಡೆ ಗೊಂದಲ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನನ್ನ ಮಾತು. ನೀವು ಹೆಂಗೆ ತಗೋತಿರೋ ನನಗೆ ಗೊತ್ತಿಲ್ಲ, ನೋಡಿ, ನಿಮ್ಗೆ ಓಕೆ ಅಂದರೆ ತಗೋಬೋದು. ಮೊದಲನೇದಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ನಾವು ಮಾತಾಡ್ತೀವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕನ್ನಡ ಬರ್ತಾ ಇತ್ತಾ ಅನ್ನೋದು ಪ್ರಶ್ನೆ. ಕನ್ನಡ ಬರ್ತಾ ಇತ್ತಾ? ಇಲ್ಲ, ಕನ್ನಡ ಅಂತೂ ಬರ್ತಾ ಇಲ್ಲ. ಅವ್ರಿಗೆ ಮರಾಠಿ ಗೊತ್ತಿತ್ತು, ಇಂಗ್ಲೀಷ್ ಗೊತ್ತಿತ್ತು. ಹಂಗಾಗಿ ಅವರು ಇಂಗ್ಲೀಷಲ್ಲಿ ಹೇಳಿದಾಗ ಸಾಧ್ಯ. ಇಂಗ್ಲೀಷಲ್ಲಿ ಹೆಂಗೆ ಹೇಳಿದ್ದಾರೆ ಅವರು ಅಂದರೆ ನೋಡಿ, ಹಿಂಗೆ ಹೇಳಿದ್ದಾರೆ: ಎಜುಕೇಟ್, ಅಜಿಟೇಟ್, ಆರ್ಗನೈಸ್, ಈ ಥರ ಹೇಳಿದ್ದಾರೆ ಬಾಬಾ ಸಾಹೇಬ್. ನೀವು ನೋಡಿ, ಎಜುಕೇಟ್ ಅಂತ ಇಂಗ್ಲೀಷಲ್ಲಿದೆ, ನಾವು ಕನ್ನಡದಲ್ಲಿ ಶಿಕ್ಷಣ ಅಂತ ಹೇಳ್ತೀವಿ, ಶಿಕ್ಷಣ ಅಂತ ಹೇಳ್ತೀವಿ. ಎಜುಕೇಟ್ ಅನ್ನೋದು ನೌನ್, ಅದು ಕ್ರಿಯಾಪದ ಇದೆ, ಕ್ರಿಯಾಪದ. ಬಟ್ ನಾವು ಶಿಕ್ಷಣ ಅಂತ ಹೇಳ್ತೀವಿ, ನಾಮಪದವನ್ನಾಗಿ ಮಾಡ್ಕೊಂಡಿದ್ದೀವಿ, ಅದನ್ನು ನಾಮಪದವನ್ನಾಗಿ ಮಾಡ್ಕೊಂಡಿದ್ದೀವಿ. ನಾಮಪದಕ್ಕೂ ಕ್ರಿಯಾಪದಕ್ಕೂ ವ್ಯತ್ಯಾಸ ಇದೆ, ಸೂಕ್ಷ್ಮವಾಗಿ ಗಮನಿಸಿ. ಆಮೇಲೆ ನೋಡಿ, ನಮ್ಮ ಪರ್ಸೆಪ್ಷನ್ ಯಾವ ಥರ ಇದೆ ಅಂದರೆ ಅಂಬೇಡ್ಕರ್ ಏನು ಹೇಳಿದ್ದಾರೆ? ಶಿಕ್ಷಣ ಅಂತ ಹೇಳಿದ್ದಾರೆ, ಹಂಗಾಗಿ ಚೆನ್ನಾಗಿ ಓದಬೇಕು, ಫಸ್ಟ್ ನಮ್ಮ ತಲೆಗೆ ಬರೋದು. ಆಮೇಲೆ ಏನು ಹೇಳಿದ್ದಾರೆ ಬಾಬಾ ಸಾಹೇಬರು? ಸಂಘಟನೆ ಅಂತ ಹೇಳಿದ್ದಾರೆ. ಆಮೇಲೆ ಏನು ಮಾಡಬೇಕು? ಓದಿದ ಮೇಲೆ ಸಂಘ ಕಟ್ಟಬೇಕು. ಆಮೇಲೆ 3ನೇದಾಗಿ ಏನು ಹೇಳಿದ್ದಾರೆ? ಹೋರಾಟ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಶಿಕ್ಷಣ ಕಲ್ತಾಯಿತು, ಸಂಘ ಕಟ್ಟಾಯಿತು. 3ನೇದಾಗಿ ಏನು ಮಾಡಬೇಕು? ಹೋರಾಟ ಮಾಡಬೇಕು. ಈ ಥರ ಒಂದು ಸರಳವಾದ ನೆಲೆಯಲ್ಲಿ ನಾವು ಗ್ರಹಿಸಿದ್ದೀವಿ. ಆಮೇಲೆ ಈಗ ಮೆಜಾರಿಟಿ ಹಂಗೆ ಮಾಡೋದು. ಎಲ್ಲರೂ ಕೂಡ ಚೆನ್ನಾಗಿ ಓದ್ತಾರೆ, BA MA ಎಲ್ಲ ಓದ್ಕೋತಾರೆ, ಆಮೇಲೆ ಸಂಘ ಕಟ್ತಾರೆ, ಆಮೇಲೆ ಹೋರಾಟಕ್ಕೆ ಇಳಿತಾರೆ. ಹಿಂಗೆ ಇದೆ. ಬಟ್ ಕೇಳಿ, ಬಾಬಾ ಸಾಹೇಬ್ ಹೇಳಿದ್ರೆ ಹಂಗೆ ಹೇಳಿದಾರ? ಆ ಥರ ಇದೆಯಾ ಅಂದರೆ ಹಂಗಿಲ್ಲ. ಅವ್ರು ಹೇಳಿದ್ರು ಎಜುಕೇಟ್. ನೀವು ಎಜುಕೇಷನ್ಗೂ ಎಜುಕೇಟ್ಗೂ ವ್ಯತ್ಯಾಸವಿದೆ. ಎಜುಕೇಟ್ ಅಂದರೆ ಎಜುಕೇಷನ್ ಅಂತ ಅರ್ಥ ಅಲ್ಲ, BA MA ಮಾಡೋದು ಅಂತ ಅರ್ಥ ಅಲ್ಲ, ಅದು ಕ್ರಿಯಾಪದ ಅಂತ ಮಧ್ಯೆ ಹೇಳಿದೆ. ಎಜುಕೇಟ್ ಅಂದರೆ ಸದಾ ಎಚ್ಚರವಿರಬೇಕಾದ, ಸದಾ ಜಾಗೃತಿ ಆಗಬೇಕಾದಂತಹ ಒಂದು ಕೆಲಸವನ್ನ ಅದು ಡೈರೆಕ್ಟ್ ಮಾಡ್ತದೆ, ಹೇಳ್ತಾ ಇದೆ ಪದ. ಇದು ಒಂದು ಟೈಮಲ್ಲಿ ಅಂತಲ್ಲ, ಅಥವಾ ಯಾವುದೋ ಒಂದು ಜನರೇಷನ್ ಅಂತಲ್ಲ. ಅದು ಮಕ್ಕಳಾಗಿರಲಿ, ಮುದುಕರಾಗಿರಲಿ, ಯುವಕರಾಗಿರಲಿ, ಮಹಿಳೆಯರಾಗಿರಲಿ, ಮತ್ತು ಎಲ್ಲ ಜನರೇಷನ್ನು ನೀವು ಎಜುಕೇಟ್ ಆಗ್ತಾನೇ ಇರಬೇಕು ಅಂತ. ಸೊ ನೀವು ಜಾಗೃತರಾಗ್ತಾನೆ ಇರಬೇಕು ಅನ್ನೋದನ್ನ ಪದ ಹೇಳುತ್ತೆ. ನೀವು ಜಾಗೃತರಾದ್ಮೇಲೆ ಏನು ಮಾಡ್ತೀರ ನೆಕ್ಸ್ಟು ನೋಡಿ? ಅವರು ಅಜಿಟೇಟ್ ಅನ್ನೋ ಪದ ಬಳಸ್ತಾರೆ. ಅಜಿಟೇಟ್ ಅಂದರೆ ಹೋರಾಟ ಅಂತ ಪದದ ಅರ್ಥ. ಮತ್ತು ಅದಕ್ಕೆ ಬರೀ ಹೋರಾಟ ಅಂತ ಅಷ್ಟೇ ಇಲ್ಲ. ನಿಮ್ಗೆ ಆಕ್ಸ್ಫರ್ಡ್ ಡಿಕ್ಷನರಿ ಎಷ್ಟೋ ಪದಗಳಿವೆ, ನಾನು ಹುಡುಕಿ ಬರೆದಿದ್ದೀನಿ. ಆ್ಯಕ್ಚುಲಿ ಆ ಲೇಖನ ನಾವು ಬರೆದಿರೋದು. ಅಜಿಟೇಟ್ ಅಂದರೆ ಹೋರಾಟ ಅಂತದೆ, ಮತ್ತು ತುಂಬ ಆಳವಾಗಿ ಚಿಂತಿಸುವುದು ಅಂತಲೂ ಅರ್ಥ ಆಗುತ್ತದೆ. ಕೂತು ಡೀಪ್ ಆಗಿ ನೀವು ಚಿಂತಿಸುವುದು ಅಂತಲೂ ಅರ್ಥ ಆಗುತ್ತೆ ಅಜಿಟೇಟ್ ಅಂತ. ಸೊ ಆಯಿತು, ಎಜುಕೇಟ್ ಆದಂಥ ವ್ಯಕ್ತಿ ಅವನು ಅಜಿಟೇಟ್ ಮಾಡ್ತಾನೆ, ಅಂದರೆ ಚಿಂತಿಸ್ತಾನೆ, ಇಲ್ಲಾಂದ್ರೆ ಸ್ಟ್ರಗಲ್ ಮಾಡ್ತಾನೆ. ಸ್ಟ್ರಗಲ್ ಅಂದರೆ ಯಾವ ಥರ ತಗೋಬೇಕು? ಬಾಬಾ ಸಾಹೇಬ್ರನ್ನ ಎಕ್ಸಾಂಪಲ್ ತಗೊಳ್ಳೋಣ, ಜ್ಯೋತಿ ಬಾಪುಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ.
ಜ್ಯೋತಿಬಾ ಫುಲೆ ಅವರು ಮತ್ತು ಸಾವಿತ್ರಿಬಾ ಫುಲೆ ಅವರು ಅಜಿಟೇಟ್ ಮಾಡಿದ್ರಲ್ವ, ಹೋರಾಟ ಮಾಡಿದ್ರಲ್ವ. ಹೆಂಗ್ ಹೋರಾಟ ಮಾಡಿದ್ರು? ಹೆಂಗ್ ಹೋರಾಟ ಮಾಡಿದ್ರು ಹೇಳಿ ನೋಡೋಣ. ಅವರು ಶೋಷಿತರಿಗೆ ಸಾಲ ತೆಗೆದ್ರು, ಅವ್ರಿಗೆ ಮಕ್ಕಳಿಗೆ ಪಾಠ ಕಲಿಸಿದ್ರು. ಅದಕ್ಕೆ ಬೇಕಾದಷ್ಟು ಹರ್ಡಲ್ಸ್ ಬಂತು, ಅದನ್ನೆಲ್ಲ ಮೆಟ್ಟು ನಿಂತರು ಅವರು. ಎಷ್ಟೋ ಡಿಸ್ಟರ್ಬ್ ಆಯಿತು, ಬಿಡ್ಲಿಲ್ಲ ಅವರು. ಅದು ಅಜಿಟೇಷನ್ ಅಂತ. ಅದೇ ಅಜಿಟೇಷನ್ ಅಂತ ಅಲ್ವಾ? ನಮಗೆ ಅಜಿಟೇಷನ್ ಅಂದ್ರೆ ತಲೆ ಇದೆ, ಪ್ರತಿಭಟನೆ ಮಾಡೋದಂತ, ರೋಡಿಗೆ ಬರೋದು ಅಂತ, ಬಸ್ಗಳನ್ನ ತಡೆಯೋದು, ಮಾನವ ಸರಪಳಿ ನಿಲ್ಲಿಸಿ. ನಮ್ಮ ತಲೆ ಇದೆ ಅಜಿಟೇಷನ್ ಅಂದ್ರೆ, ನಮ್ಮ ತಲೆ ಅದರ ತರ ಇದೆ. ಬಟ್ ಜ್ಯೋತಿಬಾ ಫುಲೆ ಅವರ ಅಜಿಟೇಷನ್ ಈ ತರ ಇತ್ತು, ಶಾಹು ಮಹಾರಾಜರ ಅಜಿಟೇಷನ್ ಒಂಥರ ಇತ್ತು, ಬಾಬಾ ಸಾಹೇಬ್ರದ ಅಜಿಟೇಷನ್ ಒಂಥರ ಇತ್ತು. ಅಬ್ಸರ್ವ್ ಮಾಡಿ ಅಂತ ಯಾವ ತರ ರೂಪಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಎಜುಕೇಟ್ ಆದಂಥ ವ್ಯಕ್ತಿ ಅಜಿಟೇಟ್ ಮಾಡ್ತಾನೆ. ಅಜಿಟೇಟ್ ಅಂದಾಗ ನೀವು ಚಿಂತನೆ ಅಂತ ತಗೊಂಡ್ರೆ, ಡೀಪಾಗಿ ಯೋಚನೆ ಮಾಡಿದ್ರು ಅಥವಾ ಹೋರಾಟ ಮಾಡಿದ್ರು ಅಂತ ತೆಗೆದುಕೊಂಡ್ರೆ, ಆಗ ಅವ್ರು ಏನಾದರೂ ಮಾಡ್ತಾರೆ, ಪ್ರೊಆಕ್ಟಿವ್ ಆಗಿ ಏನಾದರೂ ಮಾಡ್ತಾರೆ. ಅಂತ ಒಂದು ಕಮ್ಯುನಿಟಿ ಲಾಸ್ಟ್ ಅಲ್ಲಿ ಅದು ಆರ್ಗನೈಸ್ ಆಗುತ್ತೆ. ಆರ್ಗನೈಸ್ ಅನ್ನೋದೇ ರೂಲಿಂಗ್ ಕ್ಲಾಸ್ ಅಂತಂದ್ರೆ, ಆರ್ಗನೈಸ್ ಆಗಿದ್ದಾರೆ ಅಂದ್ರೇನೆ ಅವ್ರು ಮುಂದೆ ಬಂದಿದ್ದಾರೆ ಅಂತಲೇ ಇದ್ರ ಅರ್ಥ, ಅವ್ರು ಎನ್ಲೈಟನ್ ಆಗಿದ್ದಾರೆ ಅಂತಲೇ ಇದ್ರ ಅರ್ಥ. ಆಮೇಲೆ ಆರ್ಗನೈಸ್ ಅಂದ್ರೆ ಸಂಘ ಕಟ್ಟೋದು ಅಂತ ಅರ್ಥ ಆಗಲ್ಲ. ಹೆಂಗಾಗುತ್ತೆ ಆರ್ಗನೈಸ್ ಅಂದ್ರೆ? ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಆರ್ಗನೈಸ್ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಯಾವ್ದನ್ನ ಎಲೈಟ್ ಕ್ಲಾಸ್ ಅಂತ ಕರಿತೀವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಥರದ ಎಲೈಟ್ ಕ್ಲಾಸ್ ಅಂತ ಕರಿತೀವಿ. ಅವರು 4 ಜನ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, 4 ಜನ ನ್ಯೂಜಿಲೆಂಡಲ್ಲಿ ಇರ್ತಾರೆ, ಒಂದು 4 ಜನ ಕೆನಡಾದಲ್ಲಿ ಇರ್ತಾರೆ, 4 ಜನ ರಷ್ಯಾದಲ್ಲಿ ಇರ್ತಾರೆ, ಅಥವಾ ಇನ್ನೆಲ್ಲೋ US ಅಲ್ಲಿ ಒಂದು 1000 ಜನ ಇರ್ತಾರೆ ಅಂದ್ಕೊಳ್ಳಿ. ಬಟ್ ಅವರು ಒಂದೊಬ್ರಿಗೊಬ್ರು ಮೀಟ್ ಆಗಲ್ಲ, ಸಂಘನೂ ಕಟ್ಟಿರಲ್ಲ. ಆದರೆ ಒಂದು ಉನ್ನತವಾದ ಕಾರಣಕ್ಕಾಗಿ, ಒಂದು ಉನ್ನತವಾದಂಥ ಉದ್ದೇಶಕ್ಕಾಗಿ, ಒಂದು ರೈಟ್ ಟೈಮಲ್ಲಿ ಒಂದು ಡಿಸಿಷನ್ ತಗೋತಾರೆ. ಅವರು ಒಂದು ಡಿಸಿಷನ್ ತಗೋತಾರೆ. ಇಂಥ ಸರ್ಕಾರ ತರಬೇಕು ಅಂದ್ರೆ ಅಂಥ ಸರ್ಕಾರ ತಗೋತಾರೆ. ಅವರು ಇಂಥ ಕೆಲಸ ಮಾಡಬೇಕು ಅಂದ್ರೆ ಅಂಥ ಕೆಲಸ ದಟ್ ಈಸ್ ಆರ್ಗನೈಸ್ ಅಂತ. ನೀವು ಒಟ್ಟಿಗೆ ಕೂತ್ಕೋಬೇಕು 1 ಲಕ್ಷ ಜನ ಅಂತ ಅರ್ಥ ಅಲ್ಲ. ಸಂಘ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅರ್ಥ ಅಲ್ಲ. ಸೊ ಆ ಲೆವೆಲ್ಗೆ ನಿಮ್ಗೆ ಮೆಚುರಿಟಿ ಬರುತ್ತೆ ಅನ್ನೋದಾದ್ರೆ ಆ ಕಮ್ಯುನಿಟಿ ಅಥವಾ ಸಮುದಾಯ ಆರ್ಗನೈಸ್ ಆಗಿದೆ ಅಂತ ಹೇಳಿದ್ರೆ, ಅದು ಆರ್ಗನೈಸ್ ಆಯಿತು ಅಂದರೆ ಅದು ರೂಲಿಂಗ್ ಕ್ಲಾಸ್ ಆಯಿತು ಅಂತ ಹೇಳಿದ್ರೆ. ಸೊ ಈ ಅರ್ಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂತ ಹೇಳಿದ್ದಾರೆ. ಮತ್ತೆ ಇದನ್ನ ಸುಮ್ಮನೆ ಹೇಳಿದ್ದಲ್ಲ, ಇದನ್ನ ಬುದ್ಧ, ಧಮ್ಮ, ಸಂಘ ಅನ್ನೋ ಪದಗಳಿಂದ ಅವರು ಪ್ರೇರಣೆಯನ್ನು ಪಡೆದು ಆ ಪದಗಳನ್ನ ಕಾಯಂ ಮಾಡಿರ್ತಕ್ಕಂಥದ್ದು. ಆದರೆ ಎಷ್ಟು ಸರಳವಾಗಿ ನಾವು ಈ ಥರ ತೀರ್ಮಾನ ಮಾಡಿ ಫಾಲೋ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಎಷ್ಟು ಸಂಘ ಕಟ್ಟಿದ್ದೀವಿ. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಏನಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರೇಟ್ ಲಾಯರ್ ಅಲ್ವಾ, ದೊಡ್ಡ ಲಾಯರ್ ಅವರು ಮತ್ತು ನ್ಯಾಯವಾದಿ, ಬಹಳ ದೊಡ್ಡ ಪಂಡಿತರು, ಕಾನೂನಿನ ಪಂಡಿತರು. ಈಗ ಅಂಥ ಕಾನೂನು ಪಂಡಿತರನ್ನ ಆರಾಧಿಸುವಂತಹ ಶೆಡ್ಯೂಲ್ ಟ್ರೈಬ್ ಜನರು, OBC ಜನರು, ಎಷ್ಟು ಜನರು ಅವರಷ್ಟು ಸಮರ್ಥವಾದ ಲಾಯರ್ಸ್ ಆಗಿದ್ದಾರೆ ದೇಶದಾದ್ಯಂತ? ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಎಷ್ಟು ಜನ ಜಡ್ಜಸ್ ಇದ್ದಾರೆ ಹೇಳಿ ನೋಡೋಣ. ಇದಾರ? ಇಲ್ಲ. ನೀವು ಬಂದು ನೋಡಿ ಗೊತ್ತಾಗುತ್ತೆ. ಒಂದು ಕೇಸ್ ತಗೊಂಡು ಬಂದು ನೋಡಿ, ಕರ್ನಾಟಕ ಹೈಕೋರ್ಟ್ಗೆ ಬಂದು ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅಂಥ ಸಮರ್ಥರು ಇದ್ದಾರಾ ಅಂದರೆ ಖಂಡಿತ ಇದೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಕನಾಮಿಕ್ಸ್ ಅಲ್ಲಿ ಅವರು PhD ಮಾಡಿದಂಥವ್ರು, ಅರ್ಥಶಾಸ್ತ್ರದ ಪಂಡಿತರಲ್ವಾ, ನಿಜ ತಾನೇ? ಈಗ ಅವರು ಅಷ್ಟು ದೊಡ್ಡ ಅರ್ಥಶಾಸ್ತ್ರದ ಪಂಡಿತರಾದ ಮೇಲೆ ಅವ್ರ ಅನುಯಾಯಿಗಳು ಎಷ್ಟೊಂದು ಜನರು ಎಕನಾಮಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ಬೇಕಾಗಿತ್ತಲ್ವಾ? ಆಗ್ಬೇಕಿತ್ತು, ನಿಜ ತಾನೇ? ಅದು ಎಲ್ಲಿದ್ದಾರೆ? ಆಮೇಲೆ ಕಾನ್ಸ್ಟಿಟ್ಯೂಷನ್ ಬರೆದವರು, ಸಂವಿಧಾನ ಬರೆದಂಥವ್ರು ರಾಜಕೀಯ ಪಂಡಿತರವರು ಬಾಬಾ ಸಾಹೇಬರು. ಇಷ್ಟು ದೊಡ್ಡ ರಾಜಕೀಯ ಪಂಡಿತನ ಅನುಯಾಯಿಗಳು, ಅವ್ರನ್ನ ಆರಾಧಿಸ್ತಕ್ಕಂಥವ್ರು, ಜೈವಿನ್ ಘೋಷಣೆಗೆ ಹೋಗ್ತಕ್ಕಂಥವ್ರು ಎಷ್ಟು ಜನ ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪರ್ಟ್ಸ್ ಇದ್ದಾರೆ? ರಾಜನೀತಿಜ್ಞರು ಅಂತ ಕರೀತಿರಲ್ಲ, ರಾಜನೀತಿ ಸ್ಟೇಟ್ಸ್ಮನ್ ಎಷ್ಟು ಜನ ಇದ್ದಾರೆ ಭಾರತದಲ್ಲಿ? ತೋರಿಸಿ ನೋಡೋಣ. ಇಲ್ಲ. ಯಾಕೆ ಹಿಂಗಾಗಿದೆ ಅಂದ್ರೆ ನಮ್ಮ ಎಲ್ಲ ಶ್ರಮ, ನಮ್ಮ ಎಲ್ಲ ಒಂದು ಎನರ್ಜಿ ಬೀದಿಯಲ್ಲಿ 50 ವರ್ಷದಿಂದ ವೇಸ್ಟ್ ಆಗಿದೆ. ಬೀದಿಯಲ್ಲಿ ವೇಸ್ಟ್ ಆಗಿದೆ. ಕೂಗಿ 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 ವೇಸ್ಟ್ ಆಗಿದೆ. ನಾವು ಒಳಗಡೆ ಇಳದೇ ಇಲ್ಲ, ಒಳಗಡೆ ತಗೊಂಡಕ್ಕೆ ಆಗಿಲ್ಲ, ಕೂತ್ಕೊಂಡು ಯೋಚನೆ ಮಾಡಕ್ಕೆ ಆಗಿಲ್ಲ. ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತ, ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂದ್ರೆ ಗೊತ್ತಾಗುತ್ತಾ? ನಾನು ಗಾದೆ ಮಾತು, ನಮ್ಮೂರು ಮಂಡ್ಯದ ಗಾದೆ ಅದು, ಅರ್ಥ ಮಾಡ್ಕೊತಾರೆ. ಹಾಗಂದ್ರೆ ಕೇಳಿಸ್ಕೊಳ್ಳಿ ಇನ್ನೊಂದ್ಸರಿ. ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಅಂದನು ಯಾರೋ ಎಕ್ಸನ ವ್ಯಕ್ತಿ.
ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು. ಅರ್ಥ ಆಯ್ತಾ? ಎತ್ತು ಅಂದ್ರೆ ಗಂಡು ಹಸು. ಗಂಡು ಹಸು ಈಗ ಕರು ಹಾಕಕ್ಕಾಗುತ್ತಾ? ಆದ್ರೆ ನಾವು ಯಾವ ಲೆವೆಲ್ ಇದ್ದೀವಿ ಅಂದ್ರೆ ಎತ್ತೀತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟು ಅಂತೀವಿ ನಾವು. ಅಂದ್ರೆ ಅರ್ಥ ಏನಾಯ್ತು? ಆ ಮಾತಿನ ಅರ್ಥ ಏನಾಯ್ತು? ಆ ಮಾತಿನ ಅರ್ಥ ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂದ್ರೆ ಏನಿದೆ ಅರ್ಥ ಅಂದ್ರೆ ಆ ಹೇಳಿಕೆಯನ್ನ ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ ನಾವು ಅಂತ ಅರ್ಥ. ನಾವು UPSC ಪಾಠ ಮಾಡ್ತೀವಲ್ಲ, ತುಂಬಾ ಜನ ಫೇಲ್ ಆಗ್ತಾರೆ ಅಂದ್ರೆ ಕ್ವಶನ್ಸ್ ಅರ್ಥ ಮಾಡ್ಕೊಳಕ್ ಆಗ್ದೇನೆ. ಕ್ವಶನ್ಸ್ ಅರ್ಥ ಮಾಡ್ಕೊಂಡು ತಾನೇ ಕರೆಕ್ಟ್ ಉತ್ತರ ಹೇಳೋದು. ನೀವು ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಈ ತರ ಆಗಿದೆ. ಮಾತೆತ್ತಿದ್ರೆ ಬೀದಿಗೆ ಬರೋದು ಅದೊಂದೇ ಗೊತ್ತಿರೋದು ಇನ್ನೂರ್ಗೆ ಏನೋ ತರ, ಇನ್ ಬೇರೆ ಏನು ಗೊತ್ತೇ ಇಲ್ಲ. ಈಗ ಸಿಂಪಲ್ ಆಗಿ ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ ಒಂದು ಉದಾಹರಣೆ. ಈಗ ಅವರು ಹೊಸ ಸಂವಿಧಾನ ಮಾಡ್ತಾ ಇದೀವಿ ಹಾಗೆ ಹೀಗೆ ಅಂತ ಅದೆಲ್ಲ ಧರ್ಮ ಸಂಸತ್ತಲ್ಲಿ ಘೋಷಣೆ ಮಾಡೋದು. ಈ ವಿಷಯಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ? ಅದೇ ಹೇಳಿ ಮೊದಲು, ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನೀವು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಮೊದಲನೇದಾಗಿ ನೀವು ಅವ್ರನ್ನ ಬಹಳ ದೊಡ್ಡವರು ಅಂತ ತಲೆ ಒಳಗೆ ಹಾಕೊಂಡಿದ್ದೀರಾ ಅಂತ ಅರ್ಥ ಆಯ್ತು. ಬಹಳ ದೊಡ್ಡವರು ಅವರು, ತುಂಬಾ ಶಕ್ತಿಶಾಲಿಗಳು, ಮಾಡೇ ಬಿಡ್ತಾರೆ ಅಂತ. ಮತ್ತು ಅಟ್ ದಿ ಸೇಮ್ ಟೈಮ್ ನಾವು ವೀಕ್ ಅಂತ, ನಮ್ಮ ಕೈಲಿ ಏನೂ ಆಗಲ್ವೇನೋ, ನಾವು ದುರ್ಬಲರೇನೋ ಅಂತ ನೀವು ಆಲ್ರೆಡಿ ಅನ್ಕೊಂಡಿದ್ರಿ ಅಂತ ಅರ್ಥ ಆಯ್ತು. ಏನು ಆಲ್ರೆಡಿ ಅಲ್ಲಿ ಏನೋ ಒಂದು ಮಾತು ಎತ್ತಿತ್ತು ಅಂದ್ರೆ ಕೊಟ್ಟಿಗೆ ಕಟ್ತಾವೆ ಇಲ್ಲ, ಅಲ್ವಾ? ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಮಾತು ಅರ್ಥ ಮಾಡ್ಕೋತೀರಲ್ಲ, ಅವ್ನೇನೋ ಇದೇನ್ರಿ ಅವ್ರೇನೋ ಅನ್ನೋದು ನೀವು ಬಹು ಅಂತ ಇರೋದು, ಸುಮ್ಮನೆ ಪ್ರೊವೋಕ್ ಮಾಡ್ತೇವೆ, ನಮ್ಗೆ ಬೀದಿ ಗಿಳಿಸ್ತಾ ಇರೋದು, ಕೆರಳಿಸ್ತಾ ಇರೋದು ಅವರು, ನಾವು ರಿಯಾಕ್ಟ್ ಮಾಡ್ತಾನೆ ಇರೋದು. ಇದು ಕೊನೆನೇ ಇಲ್ವಾ? ಅದು ಅಷ್ಟು ಸುಲಭವಾ? ಅವ್ರನ್ನ ಮಾಡ್ತಾರೆ ಅಂದ್ರೆ ಅದನ್ನ ಹೆಂಗೆ ಹಿಮ್ಮೆಟ್ಟಿಸ್ಬೇಕು, ಅದನ್ನ ಹೆಂಗೆ ಸೋಲಿಸ್ಬೇಕು, ಅವ್ರನ್ನ ಹೆಂಗೆ ಮೂಲೆ ಕೂಡಿಸ್ಬೇಕು ಅಂತ ಯೋಚನೆ ಮಾಡಬೇಕು ಕೂತ್ಕೊಂಡು. ನಾವು ಅದಕ್ಕೆ ಪರಿಹಾರ ಹುಡುಕ್ಬೇಕು, ಸುಮ್ಮನೆ ಕೂಗೋದಲ್ಲ, ಸುಮ್ಮನೆ ವಿರೋಧ ಮಾಡೋದಲ್ಲ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ನಿಮಗೆ ಸರ್ ಹೆಂಗಾಗಿದೆ ಅಂದ್ರೆ ಚೇತನ್ ಸರ್, ನೀವು ಹೆಂಗೆ ಅನ್ಕೋತಾರೆ ಗೊತ್ತಿಲ್ಲ, ನೀರು ಶಾಂತವಾಗಿರ್ತದೆ ಆವಾಗ ಅವನು ಕಲಿಸ್ತಾರೆ. ಅವರು ನೀರು ಶಾಂತವಾಗಿರ್ತದೆ ಒಂದೊಂದು ಕಲಿಸ್ತಾರೆ. ಯಾಕಂದ್ರೆ ನೀವು ಓದಬಾರ್ದು ನೆಟ್ಟಿಗೆ ಅಂತ. ನಿಮ್ಗೆ ಯಾವಾಗಲೂ ಅನ್ರೆಸ್ಟ್ ಅಲ್ಲಿ ಇಡೋದು ಟೆಕ್ನಿಕ್. ಅದು ಅನ್ರೆಸ್ಟ್ ಇಡೋದು. ನೀವು ರೆಸ್ಟ್ ಅಲ್ಲಿ ಇದ್ರೆ ನಿಮ್ಮ ತಲೆ ಓಡುತ್ತೆ, ಬೇರೆ ಬೇರೆ ಐಡಿಯಾಲಜಿ ಯೋಚನೆ ಮಾಡ್ತೀರಾ, ಬುದ್ಧಿವಂತರ ಆಗ್ತೀರಾ. ನೀವು ಯಾವಾಗಲೂ ಬೀದಿ ನಿಲ್ಲಿಸ್ಬೇಕು ಅವ್ರು. ನಿಮಗೆ ಸಮಾಧಾನವಾಗಿದ್ದಾರೆ ಅನ್ನೋದು ಒಂದು ಕಲಿಸಿರ್ತಾರೆ ಕರೆಕ್ಟಾಗಿ. ನೀವು 3 ತಿಂಗಳು ಕುಳಿತೀರ ಮತ್ತೆ ಬೀದಿನಲ್ಲಿ. ಈ ತರ ಆಗ್ತಾ ಇದೆ. ಸೊ ನಾನು ಯಾಕಿಂದ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಜ್ಯೋತಿಬಾ ಫುಲೆ ಅವ್ರನ್ನ, ಶಾಹು ಮಹಾರಾಜರನ್ನ ನಾವು ವ್ಯಾಖ್ಯಾನಿಸೋದು ಅಥವಾ ಹೋರಾಟಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡಬೇಕು. ಒಬ್ಬ ತುಮಕೂರಿನಲ್ಲಿ ಇರ್ತಕ್ಕಂಥ ಒಬ್ಬ ದಲಿತ ಲಾಯರು, ಕೇಳಿಸ್ಕೊಳ್ಳಿ, ಒಬ್ಬ ದಲಿತ ಲಾಯರು, ನಾನು ಇಡೀ ತುಮಕೂರಿನಲ್ಲಿ ಟಾಪ್ ಮೋಸ್ಟ್ ಲಾಯರ್ ಅಂತ ಅನ್ನಿಸ್ಕೋತೀನಿ ಅಂತ ಕೂತ್ಕೊಂಡು ಮೈ ಬಗ್ಸಿ ಓದ್ತಾನಲ್ಲ, ಅದು ಸಹಿತ ಹೋರಾಟವೇ, ಅದು ಸಹಿತ ಅಜಿಟೇಷನ್ನೇ. ಬೀದಿ ನಿಂತು ಮಾಡೋದಲ್ಲ, ಅದಷ್ಟೇ ಅಲ್ಲ. ಹಂಗೆ ಯಾವನಾದ್ರೂ ಚಾಲೆಂಜ್ ತಗೊಂಡಿದ್ದೀರಾ? ತುಮಕೂರಿನಲ್ಲಿರೋ ಲಾಯರ್ಸ್, SC/ST ಲಾಯರ್ಸ್, ನಾನು ಬಾಬಾ ಸಾಹೇಬ್ ಟಾಪ್ ಮೋಸ್ಟ್ ಲಾಯರ್ ಆಗಿದ್ರು, ನಾನು ನನ್ನ ಜಿಲ್ಲೆಯಲ್ಲಿ ನಾನೇ ಟಾಪ್ ಲಾಯರ್ ಅನ್ನಿಸ್ಕೋತೀನಿ, ಅದಕ್ಕೆ ಬೇಕಾದಂಥ ನಾಲೆಡ್ಜ್ ನಾನು ಗಳಿಸ್ತೀನಿ, ಕೂತ್ಕೊಂಡು ಓದ್ತೀನಿ ಅಂತ ಯಾರು ಮಾಡ್ತಾ ಇದ್ದೀರಾ? ಮಾಡ್ತಾರಾ? ಅದು ಅಜಿಟೇಷನ್ ಅಂದ್ರೆ. ಮಾಡಬೇಕಾಗಿರೋದು ಅದನ್ನ ಅಲ್ವಾ? ನಿಜ ತಾನೇ? ನೀವು ಯಾವುದೇ ಎಕ್ಸಾಮ್ಸ್ ಬರ್ತದಲ್ಲ, UPSC, KPSC ಯಾವುದೇ ಎಕ್ಸಾಮ್ಸ್ ಬರ್ತದಲ್ಲ, ಅಥವಾ IIT ಎಕ್ಸಾಮ್ಸ್, ನ್ಯಾಷನಲ್ ಲಾ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಬರ್ತದೆ. ಆ ಎಕ್ಸಾಮ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಇರ್ತದೆ. ನಿಮ್ಗೆ 1ರಿಂದ 100ನೇ ರ್ಯಾಂಕ್ ಒಳಗಡೆ ಬರ್ತಾರಲ್ಲ, ಸಾಮಾನ್ಯ UPSC 1ರಿಂದ 100ನೇ ರ್ಯಾಂಕ್ ಒಳಗೆ ಬರ್ತಾರಲ್ಲ, ಅವರೆಲ್ಲ ಮೆಜಾರಿಟಿ IAS ಆಗ್ತಾರೆ. ಅವರು ಒಳ್ಳೆ ರ್ಯಾಂಕ್ ಬಂದ್ಬಿಡ್ತಾರೆ. ಅವರೆಲ್ಲ ಪಾಲಿಸಿ ಮೇಕಿಂಗ್ ಬಾಡಿಗೆ ಹೋಗ್ತಾರೆ. ನೀನು 800ನೇ ರ್ಯಾಂಕ್ 900ನೇ ರ್ಯಾಂಕ್ ತಗೊಂಡು ಒಂದು 10 ವರ್ಷ ಸರ್ವಿಸ್ ಮಾಡಿ ಆಮೇಲೆ IAS ಆಗೋಷ್ಟೊಳಗೆ ಅವ್ನು ಚೀಫ್ ಸೆಕ್ರೆಟರಿ ಆಗಿರ್ತಾನೆ. ಅಲ್ಲಿ ಚೀಫ್ ಸೆಕ್ರೆಟರಿ ಆಗಿತ್ತು. ನಿಜ ತಾನೇ ಅಂತ ಕೂತ್ಕೊಂಡು 1 to 100 ರ್ಯಾಂಕ್ ಒಳಗೆ ಬರ್ತೀನಿ ಅಂತ ಕೂತ್ಕೊಂಡು ಓದೋದಿದೆಯಲ್ಲ, ಅದು ಅಜಿಟೇಷನ್, ಅದು ಹೋರಾಟ. ಆ ರೀತಿಯಲ್ಲಿ ಈ ಶೋಷಿತ ಜನರು ಸವಾಲಾಗಿ ತಗೋಬೇಕಾದನ್ನ, ಇಂಥ ಪರಿಸ್ಥಿತಿಗಳನ್ನು ಸವಾಲಾಗಿ ತಗೋಬೇಕು. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗೆ
ಸಣ್ಣ ಉದಾಹರಣೆ ಕೊಡ್ತೀನಿ. ಇದು ಗ್ಲೋಬಲೈಸೇಷನ್ ಪೀರಿಯಡ್ ಸರ್. ಗ್ಲೋಬಲೈಸೇಷನ್ ಪೀರಿಯಡಲ್ಲಿ ಎಲ್ಲ ಖಾಸಗೀಕರಣ ಆಗ್ತಾ ಇದೆ. ಈಗ ಉದ್ಯಮಶೀಲತೆ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ ನಾವೆಲ್ಲ ಕಡೆ. ಉದ್ಯಮಶೀಲತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆಂದ್ರೆ ಭಾರತದಲ್ಲಿ ಇಷ್ಟು ದೊಡ್ಡ ಪಾಪ್ಯುಲೇಷನ್, ಈ OBC ಪಾಪ್ಯುಲೇಷನ್ ಎಷ್ಟಿದೆ ಭಾರತದಲ್ಲಿ? 50% ಇದೆ ಹೆಚ್ಚು ಕಡಿಮೆ. SC/ST ಪಾಪ್ಯುಲೇಷನ್ 30-35% ಇದೆ. ಇಷ್ಟು ದೊಡ್ಡ ಪಾಪ್ಯುಲೇಷನ್ನು ಉದ್ಯೋಗ ಇಲ್ಲ, ಕೆಲಸ ಇಲ್ಲ ಅಂತ ಅಲಿತಾ ಇದ್ದಾರೆ ಅಲ್ವಾ? ಇಂಥ ಪಾಪ್ಯುಲೇಷನ್ ನೋಡಿ, ಉದ್ಯಮಶೀಲತೆ ಬರಬೇಕು, ಇವರು ಉದ್ಯಮಿಗಳಾಗಬೇಕು ಅಂತ ಎಲ್ಲ ಕಡೆ ನಿಮಗೆ ಮಾತಾಡ್ತಾ ಇದ್ದಾರೆ ಗೆಸ್ಟ್ಗಳು. ನಾನು ಎಷ್ಟೋ ಕಡೆ ಮಾತಾಡಿದ್ದೀನಿ, ಬಹಳಷ್ಟು ಗೆಸ್ಟ್ಗಳು ಮಾತಾಡ್ತಾರೆ. ಸ್ವಲ್ಪ ಕೇಳಿಸ್ಕೊಳ್ಳಿ ನನ್ನ ಮಾತನ್ನು. ಒಬ್ಬ ಮಾರವಾಡಿ ಹುಡುಗನ ಜೊತೆಯಲ್ಲಿ ಒಬ್ಬ SC/ST ಹುಡುಗನ ಜಗಳಕ್ಕೆ ಬಿಡಿ. ಒಬ್ಬ ಮಾರವಾಡಿ ಹುಡುಗನ ಜೊತೆ SC/ST ಹುಡುಗನ ಜಗಳಕ್ಕೆ ಬಿಡಿ. ಇಬ್ಬರು ಜಗಳ ಆಡಿದ್ರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಹೇಳಿ ನೋಡೋಣ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಮಾರವಾಡಿ ಹುಡುಗ ಸೋಲ್ತಾನೆ, ಗ್ಯಾರಂಟಿ ಸೋಲ್ತಾನೆ. SC/ST ಹುಡುಗ ಗೆಲ್ತಾನೆ. ಕರೆಕ್ಟಾ? ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಜಗಳಕ್ಕೆ ಹೋಗುವಾಗ ಅವನು ಜಗಳಕ್ಕೆ ಬರೋದೇ ಇಲ್ಲ, ಜಗಳ ನಾವು ಬೆಳೆಸಲ್ಲ, ಮತ್ತು ನಾಳೆಗೂ ಅದನ್ನ ನಾನು ಕ್ಯಾರಿ ಮಾಡಲ್ಲ. ನಾಳೆ ನೀವು ಜಗಳ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋದ್ರೂ ನಾವು ಸಂತೋಷವಾಗಿ ಟೀ ಕೊಡ್ತಾನೆ ನಿಮಗೆ, ತಗೊಳ್ಳಿ ಅಂತ. ಆ ಒಂದು ಮೆಂಟಲ್ ಮೆಚುರಿಟಿ ನಿಮಗೆ SC/STಗಳಿಗೆ OBCಗಳಿಗೆ ಬರೋಕ್ಕೆ ಸಾಧ್ಯವಾ? ಸಾಧ್ಯ ಇದೆ. ನೀವು ಕೋಪ ಬಂದರೆ ನೀವು ಮನೆಗೆ ಹುಡ್ಕೊಂಡೋಗಿ ಹೊಡಿತೀರ ನೀವು ಅಲ್ವಾ? ಕೋಪ ಬಂದರೆ ಮನೆಗೆ ಹುಡ್ಕೊಂಡೋಗಿ ಹೊಡಿತೀರಿ. ಇಂಥ ಒಂದು ಟೆಂಪ್ಟ್ ಆಗುವಂಥ, ಇಮಿಡಿಯೇಟ್ ಆಗಿ ಕೋಪ ಬರ್ತಕ್ಕಂಥ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಕ್ಕಂಥ, ಇಮಿಡಿಯೇಟ್ ಆಗಿ ಆಕ್ರೋಶಕ್ಕೊಳಗಾಗುವಂಥ ಕ್ಯಾರೆಕ್ಟರು ಬಿಸ್ನೆಸ್ ಮಾಡಕ್ಕೆ ಸಾಧ್ಯವಾ? ಇವರು ಬುದ್ಧನ ಅನುಯಾಯಿಗಳ, ಇವರು ಹಿಂಗೆ ಇಮಿಡಿಯೇಟ್ ಆಗಿ ಟೆಂಪ್ಟ್ ಆಗೋರು, ಇಮಿಡಿಯೇಟ್ ಆಗಿ ಸಿಟ್ಟು ಬರೋರು, ಇಮಿಡಿಯೇಟ್ ಆಗಿ ಆಕ್ರೋಶಕ್ಕೊಳಗಾಗೋರು ಬುದ್ಧನ ಅನುಯಾಯಿಗಳ. ಇವರಿಗೆ ಬುದ್ಧನ ಹೆಸರು ಹೇಳಕ್ಕೆ ಯಾವ ಅರ್ಹತೆ ಇದೆ? ನಮ್ಮ ದೌರ್ಬಲ್ಯ ಎಷ್ಟಿದೆ ನೋಡಿ. ನಾವು ಸುಮ್ಮನೆ ದೂರ್ತೀವಿ, ನೀವು ಬ್ರಾಹ್ಮಣರು ಮೋಸ ಮಾಡಿದ್ರಿ, ಕ್ಷತ್ರಿಯರು ಮೋಸ ಮಾಡಿದ್ರಿ. ದುರ್ಬಲರಿಗೆ ಮೋಸ ಮಾಡಿದ್ರೆ ಇನ್ನೇನ್ರಿ ಮಾಡ್ತಾರೆ? ಏನ್ ಮಾಡ್ತಾರೆ? ಬಲವಾದದ್ದು ದುರ್ಬಲವಾದದ್ದು ತಿಂದಾಗ್ತದೆ. ಅದು ನಿಯಮ ಇರೋದೇ ಹಾಗೆ. ನೀವು ಶತ್ರುವನ್ನ ಬೈತ ಕೂತ್ಕೊಂಡ್ರೆ ನೀವು ಯಾವ ಕಾರಣಕ್ಕೂ ಸೋಲ್ಸಕ್ಕಾಗಲ್ಲ. ನೀವು ಅವ್ರಿಗಿಂತ ಅತಿ ಹೆಚ್ಚು ಸಾಮರ್ಥ್ಯವನ್ನ, ಶಕ್ತಿಯನ್ನು ಗಳಿಸ್ಬೇಕಾಗುತ್ತೆ. ನಾನು ಇರೋದೇ ಹಿಂಗೆ, ನನ್ನ ಶೋಷಣೆ ಮಾಡ್ಬೇಡ ಅಂದ್ರೆ ಹಂಗಾಗಲ್ಲ. ನಾನು ಇರೋದೇ ಹೇಗೆ, ನಾನು ವೀಕು, ನೀನು ತಿನ್ಬೇಡ ಅಂದ್ರೆ ಹಂಗಿಲ್ಲ, ಕೇಳಲ್ಲ ಲೋಕ. ದುರ್ಬಲವಾದ್ರೆ ಬಲವಾದ್ರು ತಿನ್ಕೊಂಡು ಹೊರಟೋಗುತ್ತೆ. ಬಾಬಾ ಸಾಹೇಬ್ರು ಹೆಂಗ್ ಸರ್ವೈವ್ ಆದ್ರು? ಅಷ್ಟೊಂದು ಬುದ್ಧಿವಂತಹ ಬ್ರಾಹ್ಮಣರ ನಡುವೆ ಹೆಂಗ್ ಸರ್ವೈವ್ ಆದ್ರು? ಹೆಂಗೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಡ್ರಾಫ್ಟಿಂಗ್ ಕಮಿಟಿಗೆ ಹೆಂಗ್ ಚೇರ್ಮನ್ ಆದ್ರು? ಅಯ್ಯೋ ಪಾಪ ದಲಿತ ಅಂತ ಕರ್ಕೊಂಡು ಮಾಡಿದ್ರೇನು ಅವ್ರನ್ನ? ಅಯ್ಯೋ ಪಾಪ ಅಂತ ಸೇರಿಸ್ಕೊಂಡ್ರೇನ್ರಿ? ಅವ್ರ ನಾಲೆಡ್ಜ್ ಇದ್ದಕ್ಕಲ್ವಾ? ಅವ್ರ ಕೆಪಾಸಿಟಿ ಇದ್ದಕ್ಕಲ್ವಾ? ಸೊ ಅದು ಪಾಠ. ಆಮೇಲೆ ಬಾಬಾ ಸಾಹೇಬ್ ಮೇಲೆ ಎಷ್ಟು ಹಲ್ಲೆಗಳಾಯ್ತು, ಎಷ್ಟು ಅವ್ರನ್ನ ಹ್ಯುಮಿಲಿಯೇಷನ್, ಎಷ್ಟು ಅವಮಾನ ಮಾಡಿದ್ರು ಅವ್ರಿಗೆ. ಯಾವಾಗಾದ್ರು ಪ್ರವಾಕ ಆದ್ರ, ಅವರು ಕೆರಳಿದ್ರ, ಹಿಂದೆ ತಿರುಗಿ ಬಿದ್ರ, ವಾಪಸ್ ಮಾತಾಡಿದ್ರ, ಜಗಳಕ್ಕೆ ನಿಂತ್ಕೊಂಡ್ರ? ಬಟ್ ದಲಿತರು ಏನ್ ಮಾಡ್ತಾರೆ ಇವತ್ತು? ಹಿಂದುಳಿದ ಜಾತಿಗಳು ಏನ್ ಮಾಡ್ತಾರೆ? ಜಗಳಕ್ಕೆ ನಿಲ್ಬೇಕು ನೋಡಿ, ಜಗಳ ಕರಿಬೇಕು, ಇವ್ರನ್ನ ನೋಡ್ಬೇಕು ನೀವು ಅಂದ್ರೆ ಅಲ್ವಾ? ಸೊ ಬದಲಾದಂಥ ಕಾಲಕ್ಕೆ, ಆ ಗ್ಲೋಬಲೈಸೇಷನ್ ಪೀರಿಯಡ್ಗೆ ತಕ್ಕಂಥ ಸ್ಕಿಲ್ಗಳನ್ನ, ಬುದ್ಧಿಯನ್ನ, ತಾಳ್ಮೆಯನ್ನ ಕಲಿದೇ ಹೋದ್ರೆ ಇವರು ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅಷ್ಟು ಸುಲಭ ಅಲ್ಲ. ನಿಮಗೆ ಸರ್ ಗುಕೇಶ್ ಅಂತ ಒಬ್ರು ಗೆದ್ರಲ್ಲ ಈಗ ಚೆಸ್ಸಲ್ಲಿ, ಗುಕೇಶ್ ಅಂತ. ಆ ಗುಕೇಶ್ ಅನ್ನೋ ವ್ಯಕ್ತಿ ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಅವರು ಹೇಳಿದ್ರು, ನೀವು ಈಗ ಇಷ್ಟು ಗೆದ್ರಲ್ಲ, ನಿಮ್ಗೆ ಏನು ಸ್ಫೂರ್ತಿ, ಏನು ಕಾರಣ ಇರುತ್ತೆ ಅಂತ ಕೇಳಿದ್ರು. ಅದಕ್ಕೆ ಆತ ಏನು ಹೇಳಿದಾರೆ ಗೊತ್ತಾ ಗುಕೇಶ್? ನೋಡಿ, ನಮ್ಗೆಲ್ರಿಗೂ ಕೂಡ ಈ ಸ್ಪೋರ್ಟ್ಸ್ಗೆ ಭಾಗವಹಿಸುವಾಗ ಅಥವಾ ಆಟ ಆಡುವಾಗ ಈ ಮೆಂಟಲ್ ಸ್ಟ್ರೆಸ್ ಅಂತ ಒತ್ತಡ ಪ್ರೆಷರ್ ಇರ್ತದಲ್ಲ, ಪ್ರೆಷರ್ನ ನಿಭಾಯಿಸೋದೇ ದೊಡ್ಡ ಸವಾಲು. ಆ ಸವಾಲನ್ನು ನನಗೊಬ್ಬರು ಮೇಷ್ಟ್ರು ಕಲಿಸ್ಕೊಟ್ಟಿದ್ರು, ನನ್ನ ಗುರುಗಳು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದವು. ಹೇಳಿ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾನು ಇದಕ್ಕೆ ಲಿಂಕ್ ಮಾಡಿ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ UPSC ಎಕ್ಸಾಮ್ ಬರ್ತಾರಲ್ಲ, ಅವರು 1 ವರ್ಷ 2 ವರ್ಷ ಚೆನ್ನಾಗಿ ಓದ್ತಾರೆ, ತುಂಬ ನಾಲೆಡ್ಜ್ ಬರ್ತದೆ, ವಿಪರೀತ ನಾಲೆಡ್ಜ್ ಬರ್ತದೆ. IAS ಟ್ರೈ ಮಾಡ್ತಾರೆ, ಆಗಲ್ಲ.
KSಗೂ ಟ್ರೈ ಮಾಡ್ತಾರೆ, ಅವರು ರೆಗ್ಯುಲರ್ ಕರೆಯಲ್ಲ, ಅದು ಆಗಲ್ಲ. ಆದರೆ ಬೇರೆ ಬೇರೆ ಸಣ್ಣ ಪುಟ್ಟ ಎಕ್ಸಾಮ್ ಕಾಲ್ ಮಾಡ್ತಾರೆ, ಬರೆದು ಬಿಡ್ತಾರೆ, ಪಾಸ್ ಆಗುತ್ತೆ, ಹೊಟ್ಟೋಗ್ಬಿಡ್ತಾರೆ. IAS ಕನಸು ಏನಾಯ್ತು? ಡಮಾರ್, ಅಲ್ಲಿ ಡಮಾರ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ರಿಸ್ಕ್ ತಗೊಳ್ಳೋದಕ್ಕೆ ಇವ್ರು ತಯಾರಿಲ್ಲ. ಒಂದು ಯಾವುದೋ ಸಿಕ್ತು ಅಂದರೆ ಹತ್ಕೊಂಡು ಹೋಯ್ತಾ ಇರೋದು. ಆಮೇಲೆ ಎಕ್ಸಾಮಿನೊಂದು ವಾರ 15 ದಿವಸ ಇದೆ ಶುರುವಾಗುತ್ತೆ, ಒತ್ತಡ ಶುರುವಾಗುತ್ತೆ. ನೀವು ಎಷ್ಟು ಜನ ಎದುರಿಸಿದ್ರೆ ಗೊತ್ತಿಲ್ಲ. ಎಷ್ಟು ಜನ, ನಾನು 2010ರಲ್ಲಿ ಹೋದಾಗ ಒಂದು ತಿಂಗಳಿದ್ದೇ ಬಂದಿರಲಿಲ್ಲ ನಮಗೆ. ಆರಂಭದಲ್ಲಿ ಎಕ್ಸಾಮಿನ ಒಂದು ತಿಂಗಳಿದೆ ನೋಡಿ, ಇದ್ರೆ ಬರ್ತಾರೆ. ಅಷ್ಟು ಒತ್ತಡ ಬರ್ತದೆ. ಆ ಒತ್ತಡನ ನಿಭಾಯಿಸೋದಿದೆಯಲ್ಲ, ಆ ಸಂದರ್ಭಕ್ಕೆ ನಮಗೆ ಬುದ್ಧನ, ಬಸವಣ್ಣನ ವಚನಗಳ ಒಂದು ಶಕ್ತಿ, ಸ್ಟ್ರೆಂತ್ ಬೇಕಾಗುತ್ತೆ, ತುಂಬ ಬೇಕಾಗುತ್ತೆ. ಅದನ್ನ ಕರಗತ ಮಾಡಿಕೊಳ್ತಕ್ಕಂಥ, ಅದನ್ನ ಅರಗಿಸ್ಕೊಳ್ತಕ್ಕಂಥ, ಕಲಿತಕ್ಕಂತಹ ಕೆಲಸವನ್ನ ದಲಿತ ಹಿಂದುಳಿದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರಾ ಅಂತ ನೋಡಿದ್ರೆ ಈ ಫೀಲ್ಡಲ್ಲಿ ಇಲ್ಲ, ತುಂಬ ಕಷ್ಟ. ತುಂಬ ಜನ IITಗಳು ಜಾಯ್ನ್ ಆಗ್ತಾರೆ, ನ್ಯಾಷನಲ್ ಲಾ ಸ್ಕೂಲ್ ಜಾಯ್ನ್ ಆಗ್ತಾರೆ, ಕಷ್ಟಪಟ್ಟು ಜಾಯ್ನ್ ಆಗ್ತಾರೆ. ಅಲ್ಲಿಗೆ ಹೋಗೋದು ಅಷ್ಟು ಸುಲಭ ಅನ್ಕೋಬೇಡಿ. ಆದರೆ ಅಲ್ಲಿ ಏನೋ ಒಂದು ಸಣ್ಣ ಕಿರುಕುಳ ಆಗುತ್ತೆ, ಎದುರ್ಕೊಂಡು ಓಡ್ ಬಂದ್ಬಿಡ್ತಾರೆ. ಈ ಥರ ಆಗುತ್ತೆ. ಸೊ ಈ ರೀತಿ ಇದೆ. ನಾವು ಯಾರು ದುರ್ಬಲರು ಅನ್ನೋದನ್ನ ನಾವು ಯೋಚನೆ ಮಾಡಿ, ನಾವು ಯಾರು ತುಂಬ ನೋಡಿ, ನಾವು ಫಿಸಿಕಲ್ ಆಗಿ ಒಂದು ಕಾಲದಲ್ಲಿ ಪಂಪ ಹೇಳ್ತಾರೆ, ಪಂಪನು ನೆಲಸುಗಿಲಿನ ವಕ್ಷದೊಳೆ ನಿಶ್ಚಳಂ ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಒಂದು ಶ್ರೇಷ್ಠವಾದ ಪದ್ಯ ಇದೆ ಆದಿಪುರಾಣದಲ್ಲಿ. ಅಂದ್ರೆ ರಾಜ್ಯಲಕ್ಷ್ಮಿ ಖಡ್ಗದ ತುದಿಯಲ್ಲಿ ನಿಂತಿರ್ತಾಳೆ ಅಂತ, ಖಡ್ಗದ ಮೇಲೆ ನಿಂತಿದ್ದಾಳೆ ರಾಜ್ಯಲಕ್ಷ್ಮಿ. ಅದು ಒಂದು ಹಳೆ ಕಾಲ, ಅದು ಖಡ್ಗದಿಂದ ರಾಜ್ಯ ನಿರ್ಧಾರ ಆಗ್ತಾ ಇತ್ತು. ಬಟ್ ಇವತ್ತು ರಾಜ್ಯ ಅಥವಾ ಪವರ್ ಅಂತಕ್ಕಂಥದ್ದು ನಿರ್ಧಾರ ಆಗೋದು ಯಾವುದರಿಂದ ಅಂದರೆ ನಾಲೆಡ್ಜ್ ಇದ್ದವರು ಪವರ್ಫುಲ್ ಪ್ಲೇಸಲ್ಲಿ ಇರ್ತಾರೆ. ನಾಲೆಡ್ಜಲ್ಲಿ ಇರ್ತಕ್ಕಂಥವ್ರು ಅವರು ರೂಲಿಂಗ್ ಕ್ಲಾಸ್ ಆಗಿರ್ತಾರೆ, ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಇರ್ತಾರೆ, ನಾಲೆಡ್ಜ್ ಇರೋರು. ಇವತ್ತಾಗಿದೆ ಖಡ್ಗ ಏನು ಬೇಕಾಗಿಲ್ಲ, ಅದು ಅವಶ್ಯಕತೆನೇ ಇಲ್ಲ ಇವತ್ತು. ಸೊ ಹಾಗಾಗಿ ನಾವೇನಿವತ್ತು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ನೀವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ ಮತ್ತು ಉದ್ಯಮ ಅಂತ ಇವು 5 ಪವರ್ ಸೆಂಟರ್ಸ್ ಇವತ್ತು ಅಟ್ ಪ್ರೆಸೆಂಟ್. 5 ಪವರ್ ಸೆಂಟರ್ಸ್, ಒಂದು ಉದ್ಯಮ, ಮಾಧ್ಯಮ ಮತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಈ ಪವರ್ ಸೆಂಟರ್ಸ್ ಅಲ್ಲಿ ಈ ಒಂದು ಸಮಾಜ, ಶೋಷಿತ ಸಮಾಜ, ಅದು OBC ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಅಥವಾ SC STಗಳಾಗಿರ್ಬೋದು, ಅವರ ಅಂತ ಒಂದು ಪವರ್ಫುಲ್ ಸೆಂಟರ್ಗೆ ಹೋಗದೆ ಹೋದರೆ ಅವ್ರ ವಿಮೋಚನೆ ಆಗಲ್ಲ. ಆ ಪವರ್ಫುಲ್ ಸೆಂಟರ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಬೇಕಾದಂತಹ ಮಾನಸಿಕ ತಿಳುವಳಿಕೆ, ಆ ಮನೋಬಲ, ಆ ತಾಳ್ಮೆ, ಆ ಕನ್ಸಿಸ್ಟೆನ್ಸಿ, ಆ ಬದ್ಧತೆ, ಅದು ತುಂಬಾ ಮುಖ್ಯ. ಅದನ್ನ ಕೊಡೋದೇ ದೊಡ್ಡ ಸವಾಲಿನ ವಿಚಾರ ಆಗಿದೆ. ಅದೇ ಸಿಗ್ತಾ ಇಲ್ಲ ಇವ್ರಿಗೆ ಮನೆಯಲ್ಲಿ, ಅದು ಇಲ್ಲ. ಇವ್ರು ಬೇಸಿಕ್ ಆಗಿ ಇಲ್ಲ ಸರ್ ಮನೆಗಳಲ್ಲಿ. ಯಾರು ಹೇಳ್ಕೊಡ್ತಾರೆ, ಎಲ್ಲಿ ಹೇಳ್ಕೊಡ್ತಾರೆ? ಮನೆಗಳಲ್ಲಿ ಇವ್ರಿಗೆಲ್ಲಿ ಹೇಳ್ಕೊಡ್ತಾರೆ? ಇವು ಮಠಗಳಿದ್ದಾವ ಹೇಳ್ಕೊಡಕ್ಕೆ? ಆ ಥರದೊಂದು ಸಂಸ್ಥೆಗಳಿದ್ದಾವ ಅಂದರೆ ಬಹಳ ಕಷ್ಟ. ಸೊ ಅಟ್ಲೀಸ್ಟ್ ಇಂಥ ಒಂದು ಸಂಸ್ಥೆಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ ಅಂತ ಸಂಸ್ಥೆಗಳು ಇಂಥ ಕೆಲಸನ ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ, ನಮ್ಮ ಚೇತನ್ ಸರ್ ಕೂಡ ಮಾಡ್ತಾ ಇದ್ದೀವಿ. ತುಂಬ ಜನ ಈ ಸರ್ ತೊಡಗಿಕೊಂಡಿದ್ದೀವಿ, ಒಂದು ಪಾಸಿಟಿವ್ ಆದಂಥ ಅಂಶ. ಯಾಕೆಂದರೆ ಸಿದ್ಲಿಂಗೇನು ಹೇಳಿದಂಗೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ, ಎಷ್ಟೋ ನದಿಗಳೆಲ್ಲ ಸೇರಿ ಇವತ್ತು ಕೆಲಸ ಆಗ್ತಾ ಇದೆ, ಖಂಡಿತವಾಗ್ಲೂ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಡಿಸ್ಟರ್ಬ್ ಆಗಬೇಕಲ್ಲ, ಅದಕ್ಕೊಂದೊಂದು ಮಧ್ಯೆ ಕಲ್ಲೆಸಿರ್ತಾರೆ. ಈಗ ನೋಡಿ, ಹೊಸ ಸಂವಿಧಾನ ಅಂತ ಒಂದು ಕಲ್ಲೆಸಿರ್ತಾರೆ. ಅದು ಆಗೋ ಮಾತೇನ್ರಿ? ಅಷ್ಟು ಸುಲಭ ಏನ್ರಿ? ನೀವು ಕಾಮನ್ ಸೆನ್ಸ್ ಬಳಸಿ ಹೇಳಿ ನೋಡೋಣ, ಅದು ಆಗೋ ಮಾತು ಅಷ್ಟು ಸುಲಭವಾಗಿ. ಮತ್ತು ಅದಕ್ಕೆ ಟೆಂಪ್ಟ್ ಆಗೋದು ಯಾತಕ್ಕೆ? ಅದಕ್ಕೆ ಮಹತ್ವ ಕೊಡೋದು ಯಾತಕ್ಕೆ? ಉಫ್ ಅಂತ ಅಷ್ಟು ಸಣ್ಣ ವಿಚಾರ, ಅದು ನೆಗ್ಲೆಕ್ಟ್ ಮಾಡಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು ಅದನ್ನ. ಆದರೆ ಈ ದಡ್ಡ ಶಿಖಾಮಣಿಗಳು ಹಗಲು ರಾತ್ರಿ ವಾಟ್ಸಪ್ಪಲ್ಲಿ ಅದೇ ಚರ್ಚೆ, ಯಾವಾಗಲೂ ಇವು ಮಾಡೋ ಕೆಲಸನೇ ಇಲ್ಲ. ಅನ್ರೆಸ್ಟಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಇವರು ನಾನು ಮತ್ತೆ ಹೇಳ್ತೀನಿ, ಇವರು ಅನ್ರೆಸ್ಟ್ ಅಂದ್ರೆ ಇವರು ಸಮಾಧಾನವಾಗಿ ಇರಬಾರ್ದು, ಯಾವಾಗಲೂ ಆತಂಕದಲ್ಲಿ ಇರ್ಬೇಕು ಇವರು. ಅದಕ್ಕೆ ಅವಾಗ ಕೆಲಸಿತಾರೆ. ಈ ಥರ ಎಚ್ಚರಿಕೆಯಿಂದ ಇರೋಣ. ಎಂಥ ಅನಾನುಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುವುದೇ, ಇನ್ನೊಂದ್ಸರಿ ಹೇಳ್ತೀನಿ, ಎಂಥ ಅನಾನುಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುವುದೇ ಅಂಬೇಡ್ಕರ್ ವಾದ.
ಅದೆಷ್ಟೇ ದೊಡ್ಡ ಕಷ್ಟದ ಪರಿಸ್ಥಿತಿ ಇರಲಿ, ಅದೆಷ್ಟೇ ದೊಡ್ಡ ಕ್ರೈಸಿಸ್ ಇರಲಿ, ಅದನ್ನ ಅನುಕೂಲಕರವಾಗಿ ನಿಮಗೆ ತಕ್ಕಂತೆ ಪರಿವರ್ತಿಸ್ಕೊಳ್ಳೋಣ. ಅವಳೇ ಸಮರ್ಥಳು. ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡೋಣ, ಕೆಲಸ ಮಾಡೋಣ. ಸರ್ಕಾರ ತಾನೇ ಸೃಷ್ಟಿಸಿದಂಥ ವಿದ್ಯಾರ್ಥಿಗಳನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. ಈಗ ಒಂದು ಫ್ಯಾಕ್ಟ್ರಿನಲ್ಲಿ ಸರ್, ಈಗ ಫ್ಯಾಕ್ಟ್ರಿ ಕಟ್ಟೋರು ಏನು ಮಾಡ್ತಾರೆ? ಬಿಲ್ಡಿಂಗ್ ಕಟ್ತಾರೆ, ಮಿಷಿನ್ ಹಾಕ್ತಾರೆ, ವಸ್ತುಗಳನ್ನ ಉತ್ಪತ್ತಿ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ. ತಾನು ಉತ್ಪತ್ತಿ ಮಾಡಿದಂಥ ಒಂದು ವಸ್ತುವಿಂದ ಲಾಭ ತೆಗಿತಾರೆ ಅವರು. ತಾನು ಉತ್ಪತ್ತಿ ಮಾಡಿದ ವಸ್ತುವಿಂದ ಲಾಭ ತೆಗಿತಾರೆ. ಬಟ್ ಸರ್ಕಾರ ತಾನೇ ಸೃಷ್ಟಿಸಿದಂಥ ವಿದ್ಯಾರ್ಥಿಗಳಿಂದ ಲಾಭ ತೆಗಿತಾ ಇದೆಯಾ? ಅವರಿಂದ ಸರ್ವಿಸ್ ಕೊಟ್ಟು ದೇಶಕ್ಕೆ ಅವರಿಂದ ಕೆಲಸ ಮಾಡಿಸ್ಕೊತಾ ಇದೆಯಾ? ನೋಡ್ರಿ ಹೆಂಗಿದೆ ವಿಚಿತ್ರ. ತಾನು ಇಷ್ಟು ಕಷ್ಟಪಟ್ಟು ಉತ್ಪತ್ತಿ ಮಾಡಿ ಬಿಲ್ಡಿಂಗ್ ಕಟ್ಟಿ ಮೇಸ್ಟ್ರು ಹಾಕಿ ಎಕ್ಸಾಮ್ ಮಾಡಿ ಎಲ್ಲ ಮಾಡಿ ಆ ಹುಡುಗಿಯಿಂದ ನೀವು ಕೆಲಸ ತೆಗಿಲಿಲ್ಲ, ದೇಶಕ್ಕೆ ಅವರಿಂದ ಸರ್ವಿಸ್ ತಗೊಳ್ಳಿಲ್ಲ ಅಂದ್ರೆ ಯಾವ ಸೀಮೆ ವ್ಯವಸ್ಥೆ ಇದು? ಎತ್ತ ವ್ಯವಸ್ಥೆ ಇದು? ಬಿಟ್ಬಿಡೋದು ಹೋಗಿ ಹಾಳಾಗಿ ಹೆಂಗಾದ್ರೆ ಅಂತ ಹಿಂಗಿದೆ. ಈಗ ನಾವೇ ಎಚ್ಚೆತ್ತುಕೋಬೇಕಾದಂಥ ಅವಶ್ಯಕತೆ ಇದೆ, ಜಾಗೃತರಾಗಬೇಕಾದಂಥ ಅವಶ್ಯಕತೆ. ಆ ಕೆಲಸನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಾನು ಈಗ ಸ್ವಲ್ಪ ಆಸೆ ಮಾತಾಡೋದು 2 ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಕ್ಷಮಿಸಿ ಅಥವಾ ಎಲ್ಲರೂ ಹೈತಾಗಿದ್ದು. ಸಂವಿಧಾನ ಅರಿವು ಅಂತ ಒಂದು ಹೊಸದಾಗಿ ಒಂದು ಪುಸ್ತಕ ಬಂದಿದೆ ನಮ್ಮದೇನೆ. ಈಗ ಮೊನ್ನೆ ಜನವರಿ 26ನೇ ತಾರೀಕಲ್ಲಿ ಇದನ್ನ ಬರೆದೆ. ನಾನೇ ಕೂತು ಒಂದು 6 ತಿಂಗಳು ಕಷ್ಟಪಟ್ಟು ತುಂಬ ಓದ್ಕೊಂಡು ಬರೆದಿದ್ದೆ. ಆಸಕ್ತಿ ಯಾರು ತಗೊಂಡೆ. ತುಂಬ ಎತ್ತವ್ರಿಗೆ ಹೆಗಣ ಮುದ್ದು ಅಂತ ಹೇಳ್ತಾ ಇಲ್ಲ. ನಿಮಗೆ ಖಂಡಿತ ಖುಷಿ ಅನಿಸುತ್ತೆ. ಅಷ್ಟು ಒಳ್ಳೆ ಇನ್ಫಾರ್ಮೇಶನ್ ಇದೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಅಂಬೇಡ್ಕರ್ ಅವರನ್ನ ತಲೆಗಾಕಬೇಡ್ರಪ್ಪ, ಮನಸ್ಸಿಗೆ ಹಾಕೊಳ್ರಿ. ಅಂಬೇಡ್ಕರ್ ಅವರನ್ನ ಪ್ರತಿಮೆಗಳಲ್ಲಿ ಹುಡುಕಬೇಡ್ರಿ, ಪುಸ್ತಕಗಳಲ್ಲಿ ಹುಡುಕಿ ಅಂತ ಹೇಳಿ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಭಾಷಣ ಮಾಡಿದಂತಹ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅವರು ಕರ್ನಾಟಕದಾದ್ಯಂತ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡ್ತಾ ಇದ್ದಾರೆ. ನಮ್ಮ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇರೋದ್ರಿಂದ ತಾವು ಸರ್ ದಯಮಾಡಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಕಳಕಳಿಗೆ ಮನವಿ ಏನಂದ್ರೆ, ವಾರಕ್ಕೂ ಒಮ್ಮೆಯಾರು ತಮ್ಮಲ್ಲಿರ್ತಕ್ಕಂಥ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಕೋಚಿಂಗ್ ಸೆಂಟರ್ಗೆ ಕಳಿಸಿ ನಿಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್.